ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದೇಹದಲ್ಲಿನ ಹೆಚ್ಚು ಕಡಿಮೆ ಎಲ್ಲ ಅಂಗಗಳಿಗೆ ಲಿವರ್ ಆಸರೆಯನ್ನು ನೀಡುತ್ತೆ ಮತ್ತು ಬದುಕಿಗೆ ಜೀವನಾಧಾರ ಆಗಿದೆ. ಶರ್ಕರ ಪಿಷ್ಟಗಳು, ಕೊಬ್ಬು, ಪ್ರೋಟೀನ್ ಈ ಎಲ್ಲ ಜೀರ್ಣಕ್ರಿಯೆಗಳಲ್ಲಿ ಬಹುಮುಖ್ಯ ಪಾತ್ರವನ್ನು ಲಿವರ್ ವಹಿಸುತ್ತದೆ. ಹಾಗಾಗಿ ಇಂದಿನ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಲಿವರ್ನ ತೊಂದರೆಗಳಾಗಿರಬಹುದು, ಅದರ ಪರಿಣಾಮಗಳಾಗಿರ್ಬೋದು, ಕಾರಣಗಳಾಗಿರಬಹುದು, ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ನಾವು ವೈದ್ಯರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಇಂದಿನ ಈ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಎಜೆ ಆಸ್ಪತ್ರೆಯ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆ್ಯಂಡ್ ಹೆಪಟಾಲಜಿಸ್ಟ್ ಆದಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ನಮ್ಮೊಡನೆ ಇದ್ದಾರೆ. ಡಾಕ್ಟರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮೊದಲನೇದಾಗಿ ಈ ಲಿವರ್ ಮತ್ತು ಲಿವರ್ಗೆ ಅಂದರೆ ಯಕೃತ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಲಿವರ್ ಒಂದು ದೇಹದಲ್ಲಿ ಪ್ರಾಮುಖ್ಯವಾದಂಥ ಅಂಗ ಅಂತಲೇ ಕರಿತೀವಿ. ಯಾಕೆ ಅದು ಅಷ್ಟೊಂದು ಪ್ರಾಮುಖ್ಯವಾಗಿದೆ ಮತ್ತು ಅದರ ಕೆಲಸಗಳೇನು? ಲಿವರ್ ಜೀರ್ಣಾಂಗ ವ್ಯವಸ್ಥೆಯ ಪ್ರಾಮುಖ್ಯದ ಅಂಗ ಅಂತ ನೀವೇ ಹೈಲೈಟ್ ಮಾಡಿದ್ದೀರಾ. ಅದನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಸೆಂಟರ್ ಫಾರ್ ಮೆಟಬಾಲಿಸಮ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಒಂದು ಸೆಂಟರ್, ಕೇಂದ್ರ ಬಿಂದು ಅಂತ ಹೇಳ್ಬೋದು. ಈಗ ನಾವು ತಿಂದಂಥ ಆಹಾರ ಸಣ್ಣ ಕರುಳಿನಲ್ಲಿ ಜೀರ್ಣಾಂಗ ಕ್ರಿಯೆಗೆ ಒಳಪಟ್ಟು ಅಲ್ಲಿಂದ ವಿವಿಧ ರೂಪದಲ್ಲಿ ರಕ್ತಗತವಾಗ್ತದೆ. ರಕ್ತಗತ ಅಂದರೆ ರಕ್ತಕ್ಕೆ ಹೀರಿಕೊಳ್ಳಿ. ಆ ರಕ್ತಕ್ಕೆ ಹೀರಿಕೊಂಡಂತಹ ಒಂದು ನಮ್ಮ ಶಕ್ತಿ ರೂಪದಲ್ಲಿರುವ ಆಹಾರವು ಲಿವರಿಗೆ ಹೋದ ಮೇಲೆ ಈಗ ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಇದು ಶರ್ಕರ ಪಿಷ್ಟಗಳದ್ದು ಇದು ಒಂದು ಸಣ್ಣದಾದ ಒಂದು ಅಂಶ ಅಂತ ಹೇಳ್ಬೋದು. ಇದನ್ನೆಲ್ಲ ಗ್ಲೈಕೋಜನ್ ಅಂತ ಹೇಳಿದ್ರೆ ಎನರ್ಜಿ ರೂಪದಲ್ಲಿ ನಮ್ಮ ಲಿವರ್ನಲ್ಲಿ ಸಂಗ್ರಹಗೊಳ್ತದೆ. ಸೊ ಬ್ಲಡ್ಡಿನಲ್ಲಿ ಈಗ ಶುಗರ್ನ ಲೆವೆಲ್ ವ್ಯತ್ಯಯ ಆದಾಗ, ಫಾರ್ ಎಕ್ಸಾಂಪಲ್ ಈಗ ಶುಗರ್ ಕಡಿಮೆ ಆಯಿತು ನಿಮಗೆ, ಈಗ ಮೆದುಳು ಮತ್ತು ಕಿಡ್ನಿಯ ಕೆಲವು ಭಾಗಗಳು, ಮೆಡುಲಾ ಅಂತ ಏನು ಹೇಳ್ತೇವೆ, ಅದು ಈ ಶುಗರ್ನ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತದೆ ಅದರ ಎನರ್ಜಿಗೋಸ್ಕರ. ಸೊ ಈ ಥರ ಶುಗರ್ ಕಮ್ಮಿ ಆದಾಗ ಲಿವರ್ ತರಂತ ಕೂಡಲೇ ಅಂದರೆ ತನ್ನ ಗ್ಲೈಕೋಜನ್ ಸ್ಟೋರೇಜಿಂದ ಗ್ಲೂಕೋಸ್ನ ರಿಲೀಸ್ ಮಾಡ್ತದೆ. ಅಂತ ಹೇಳಿದರೆ ಇದರಲ್ಲಿ ಕೆಲವು ಲೋಕಲ್ ಹಾರ್ಮೋನ್ಗಳು ಕೂಡ ಆ್ಯಕ್ಟ್ ಮಾಡ್ತವೆ. ಸೊ ಹಾಗಾಗಿ ಶರ್ಕರ ಪಿಷ್ಟಗಳ ಒಂದು ಜೀರ್ಣಕ್ರಿಯೆಯಲ್ಲಿ ಲಿವರ್ ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ವಿಟಮಿನ್ಗಳಿರ್ಬೋದು. ವಿಟಮಿನಲ್ಲಿ ಮುಖ್ಯವಾಗಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅನ್ನೋದು ಇವು ಅಬ್ಸಾರ್ಬ್ ಅಂದರೆ ರಕ್ತಗತ ಆಗಲಿಕ್ಕೆ ಲಿವರಿನ ಪಿತ್ತರಸ ಬೇಕು ಒಂದು. ಸೆಕೆಂಡ್, ಇದಲ್ಲದೆ ಈಗ ಫೋಲಿಕ್ ಆಮ್ಲ ಅಂತ ಹೇಳ್ತೇವೆ, ಫೋಲಿಕ್ ಆ್ಯಸಿಡ್ ಅಂತ, ಅದಲ್ಲದೆ ವಿಟಮಿನ್ B12 ಇದೆರಡು ನಮಗೆ ರಕ್ತ ಉತ್ಪತ್ತಿ ಆಗಲಿಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ಇದರ ಸಂಗ್ರಹ ಮತ್ತು ಸ್ಟೋರೇಜ್ ಇದು ಕೂಡ ಲಿವರ್ನಲ್ಲೇ ಆಗುವಂಥದ್ದು. ಇದನ್ನು ಬಿಟ್ಟರೆ ಈಗ ಪ್ರೋಟೀನ್ ಇದು ಸಣ್ಣ ಒಂದು ಅಂಶ ಅಂತ ಹೇಳಿದ್ರೆ ಅದರದ್ದು ಅಮೈನೋ ಆ್ಯಸಿಡ್ ಅಂತ ಹೇಳ್ತೇವೆ. ಅಮೈನೋ ಆ್ಯಸಿಡ್ ಎಲ್ಲ ಜೊತೆಗೂಡಿ ಅದನ್ನು ಪ್ರೋಟೀನ್ ಆಗುವಂಥದ್ದು. ಸೊ ಈ ಅಮೈನೋ ಆ್ಯಸಿಡನ್ನು ದೇಹದಿಂದ ಹೊರಗಾಕಬೇಕು ಅಂತ ಹೇಳಿದ್ರೆ ಅದರ ಅಮೈನೋ ಭಾಗವನ್ನು ಯೂರಿಯಾ ಅಂತ ಮಾಡ್ತದೆ. ಯೂರಿಯಾ ಅಂತ ಮಾಡೋದು ಅದು ಲಿವರಿನಲ್ಲೇ ಮಾಡುವಂಥದ್ದು. ಅದಲ್ಲದೆ ಕೆಲವು ಹಾರ್ಮೋನ್ಗಳು, ಅಮೈನೋ ಆಸಿಡ್ ಅಂದರೆ ಕೆಟ್ಟದಲ್ಲ, ನಮ್ಮ ಪ್ರೋಟೀನ್ ಡೈಜೆಷನ್ ಆದಾಗ ಬರುವಂಥ ಒಂದು ಕೊನೆಯ ಒಂದೊಂದು ಭಾಗ ಅಮೈನೋ ಆ್ಯಸಿಡ್ ಅಂತ ಹೇಳ್ತೇವೆ. ಸೊ ಇದಲ್ಲದೆ ಈಗ ನಮ್ಮ ಇದು ಎಷ್ಟೊಂದು ಔಷಧಿಗಳು ನಾವು ತಗೊಳ್ತೇವೆ ಬೇರೆ ಬೇರೆ ರೋಗಗಳಿಗಿರ್ಬೋದು. ಸೊ ಅದೆಲ್ಲ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತದೆ. ಕೆಲಸ ಮಾಡಿದ ಮೇಲೆ ಅದರಿಂದ ಬರುವಂಥ ಇದು ಫೈನಲ್ ಪ್ರಾಡಕ್ಟ್ ಏನಿರ್ತದೆ ಅದು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು. ಸೊ ಅದನ್ನು ಹೊರಗಡೆ ಹಾಕೋದನ್ನು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ ನಮ್ಮ ಲಿವರ್ ಒಂದು ಅದರಲ್ಲಿ ಪ್ರಾಮುಖ್ಯವಾದ ಇದನ್ನು ಹೊಂದದೆ. ಅದೇ ಅಲ್ಲದೆ ಕೆಲವು ಹಾರ್ಮೋನ್ಗಳಿರ್ತವೆ ನಮ್ಮ ಬಾಡಿಯಲ್ಲಿ, ಎಸ್ಪೆಷಲಿ ಸ್ಟಿರಾಯ್ಡ್ ರೂಪದ್ದು ಕಾರ್ಟಿಕೋಸ್ಟಿರಾಯ್ಡ್ ಅಂತ ಹೇಳ್ತೇವೆ, ಥೈರಾಕ್ಸಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ನಮ್ಮ ಅದರದ್ದು ಮೆಟಬಾಲಿಸಮ್ ಅನ್ನು ಲಿವರ್ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಸೊ ಎಲ್ಲ ಈ ಕೊಬ್ಬಾಗಲಿ, ನಿಮ್ಮ ಪ್ರೋಟೀನ್ ಆಗಲಿ, ಅಥವಾ ಈಗ ಶರ್ಕರ ಪಿಷ್ಟಗಳಾಗಲಿ, ಸೊ ಎಲ್ಲದರದ ಒಂದು ಜೀರ್ಣಕ್ರಿಯೆಯಲ್ಲಿ ಲಿವರೇ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಇಲ್ಲಿ. ಸರಿ ಡಾಕ್ಟರ್, ಇದು ಜಾಂಡಿಸ್ ಬಗ್ಗೆ ಕೇಳಿದೇನು? ಈ ಲಿವರ್ಗೂ ಮತ್ತು ಜಾಂಡಿಸ್ಗೂ ಇರ್ತಕ್ಕಂಥ ಸಂಬಂಧ ಏನು? ಮೊದಲನೇದಾಗಿ ಜಾಂಡಿಸ್ ಅಂದರೆ ಏನು ಡಾಕ್ಟರ್? ಜಾಂಡೀಸ್ ಅಂತ ಹೇಳಿದರೆ ಈಗ ನಮ್ಮ ಕಣ್ಣು
ಫಾರ್ ಎಕ್ಸಾಂಪಲ್ ಕಣ್ಣು ಹಳದಿ ಆಗುವಂಥದ್ದು, ತೆಳು ಹಳದಿ ಬಣ್ಣಕ್ಕೆ ಬರ್ತದೆ. ಅಥವಾ ಮೂತ್ರ ಕಡು ಹಳದಿ, ಮೂತ್ರದ ಸ್ವಲ್ಪ ಸಾಧಾರಣ ಕಲರು ಇದು ತೆಳು ಹಳದಿ, ಬಟ್ ಕಡು ಹಳದಿ ಬಣ್ಣಕ್ಕೆ ಬಂದ್ರೆ ಮೂತ್ರ, ಅಥವಾ ಈಗ ಕಣ್ಣು ತುಂಬಾ ಹಳದಿ ಬಣ್ಣಕ್ಕೆ ತಲುಪಿದ್ರೆ ಅದನ್ನು ನಾವು ಜಾಂಡಿಸ್ ಅಂತ, ಅಂದ್ರೆ ಕ್ಲಿನಿಕಲ್ ಈಗ ನೋಡುವಾಗ ಜಾಂಡಿಸ್ ಆಗಿದೆ ಅಂತ ಹೇಳ್ತೇವೆ. ಅದೇ ನಾವು ಟೆಸ್ಟ್ ಮಾಡಬೇಕು ಅಂದ್ರೆ ಬಿಲಿರುಬಿನ್ ಅಂತ ನೀವು ಕೇಳಿರ್ಬೋದು, ಲಿವರ್ ಫಂಕ್ಷನ್ ಟೆಸ್ಟ್, ಅದರಲ್ಲಿ ಬಿಲಿರುಬಿನ್ ಅಂತ ಬರ್ತದೆ. ಸೊ ಈ ಬಿಲಿರುಬಿನ್ 3 ಮಿಲಿಗ್ರಾಮ್ಸ್ಗಿಂತ 3 ಮಿಲಿಗ್ರಾಮ್ಸ್ ಅಂತ ಹೇಳ್ತೇವೆ. ಸೊ 3 ಮಿಲಿಗ್ರಾಮ್ಸ್ಗಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಜಾಂಡಿಸ್ ಎನ್ನುವ ಒಂದು ಡೆಫಿನಿಷನ್ ಅಥವಾ ವ್ಯಾಖ್ಯಾನ ಅಂತ ಹೇಳ್ಬೋದು ಅದನ್ನು, ಜಾಂಡಿಸ್ ಅಂತ. ಸೊ ಇದು ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ, ನಮಗೆ ಜಾಂಡಿಸ್ದೊಂದು ಯಾವ ರೀತಿ ಉಂಟಾಗ್ತದೆ ಅಂತ ಹೇಳಲಿಕ್ಕೆ ನಿಮಗೆ ಅದರದ್ದು ಯಾವ ರೀತಿ ನಾರ್ಮಲ್ ಆಗಿ ಆಗ್ತದೆ ಅಂತ ನಮಗೆ ಗೊತ್ತಿರಬೇಕು. ಸೊ ಇದೆಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ಈಗ ಕೆಂಪು ರಕ್ತ ಕಣ ಇರ್ತದೆ ನೋಡಿ, ಕೆಂಪು ರಕ್ತ ಕಣ, ಇದರದ್ದು ಜೀವಾವಧಿ 120 ದಿವಸ. ಸೊ 120 ದಿವಸ ಆದ ತಕ್ಷಣ ಈ ಕೆಂಪು ರಕ್ತ ಕಣ ಡೆಸ್ಟ್ರಾಯ್ ಆಗಬೇಕು. ಸೊ ನಮ್ಮಲ್ಲಿ ಸ್ಪ್ಲೀನ್ ಅಂತ ಒಂದು ಅಂಗ ಇರ್ತದೆ. ಸೊ ಸ್ಪ್ಲೀನಲ್ಲಿ ಹೋಗ್ಬಿಟ್ಟು ಈ ಕೆಂಪು ರಕ್ತ ಕಣಗಳು ಡೆಸ್ಟ್ರಾಯ್ ಆಗಿ ಅದರಿಂದ ಹೀಮ್ ಅಂತ ಉತ್ಪತ್ತಿ ಆಗ್ತದೆ. ಸೊ ಇದರಿಂದ ಬರುವುದೇ ಬಿಲಿರುಬಿನ್. ಸೊ ಫಸ್ಟಿಗೆ ಬಿಲಿರುಬಿನ್ ಬಂದಾಗ ಅದು ನೀರಲ್ಲಿ ಕರಗುದಿಲ್ಲ, ಅದನ್ನು ನಮ್ಮ ಶರೀರದಿಂದ ಹೊರಗಡೆ ಹಾಕಬೇಕು. ಸೊ ಈ ನೀರಲ್ಲಿ ಕರಗದ ಬಿಲಿರುಬಿನ್ ಹೊರಗಡೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಅದು ಲಿವರಿಗೆ ಹೋಗಿಬಿಟ್ಟು ಲಿವರಲ್ಲಿ ಒಂದು ಕಿಣ್ವದ ಸಹಾಯದಿಂದ ಅದು ನೀರಿನಲ್ಲಿ ಕರಗುವ ರೂಪಕ್ಕೆ ಬರ್ತದೆ. ಸೊ ಈ ನೀರಿನಲ್ಲಿ ಕರಗುವ ರೂಪದಲ್ಲಿರುವ ಬಿಲಿರುಬಿನ್ ಪಿತ್ತನಾಳದ ಮೂಲಕ ಸಣ್ಣ ಕರುಳಿಗೆ ಹೋಗ್ತದೆ. ಸಣ್ಣ ಕರುಳಿಂದ ಹೋಗ್ಬಿಟ್ಟು ದೊಡ್ಡ ಕರುಳಿನ ಮೂಲಕ ಮಲಕ್ಕೆ ಒಂದು ಯೆಲ್ಲೋ ಕಲರ್ ಅಂತ ಬರ್ತದೆ ನೋಡಿ, ಮೋಷನ್ಗೆ ಒಂದು ಯೆಲ್ಲೋ ಕಲರ್ ಬರುವಂಥದ್ದು ಈ ಬಿಲಿರುಬಿನ್ ಪ್ರಾಡಕ್ಟ್ ಇಂದ ಬರುವಂಥದ್ದು. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಬಿಲಿರುಬಿನ್ ಅಬ್ಸಾರ್ಬ್ ಆಗಿಬಿಟ್ಟು ಅಂದ್ರೆ ರಕ್ತಕ್ಕೆ ಹೋಗಿಬಿಟ್ಟು ಯೂರಿನ್ ಕಲರ್ ಕೂಡ ಯೆಲ್ಲೋ ಕಲರ್ ಬರ್ತದೆ. ಸೊ ಈ ಸಾಮಾನ್ಯವಾಗಿ ನಡೆಯುವ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಬಿಲಿರುಬಿನ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಎಲ್ಲಾದ್ರೂ ವ್ಯತ್ಯಯ ಬಂದಾಗ ಜಾಂಡಿಸ್ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ರಕ್ತ ಕಣಗಳು 120 ದಿವಸಕ್ಕೆ ಅದು ಸಾಯಬೇಕು. ಕೆಲವೊಮ್ಮೆ ಏನಾಗ್ತದೆ, ಯಾವುದೋ ಒಂದು ರಕ್ತದ ತೊಂದರೆಯಿಂದ 90 ದಿವಸಕ್ಕೆ ಸಾಯ್ತದೆ ಅಂತ ಅನ್ಕೊಳ್ಳಿ. ಸೊ ಆವಾಗ ಬಿಲಿರುಬಿನ್ ಉತ್ಪತ್ತಿ ಜಾಸ್ತಿ ಆಗ್ತದೆ. ಸೊ ಆಗ ಲಿವರಿಗೆ ಅಷ್ಟು ಬಿಲಿರುಬಿನ್ ಅನ್ನು ಇದು ದೇಹದಿಂದ ತೆಗೆದು ಹಾಕ್ಲಿಕ್ಕೆ ಆಗುದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಬಿಲಿರುಬಿನ್ ಜಾಸ್ತಿ ಆಗ್ತದೆ. ಒಂದು ಡಾಕ್ಟರಿಗೆ ಒಂದು ಕರೆ ಇದೆ ವೀಕ್ಷಕರದು. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್ ಡಾಕ್ಟರ್. ಹೇಳಿ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ಸರ್, ನನಗೊಂದು ಕ್ವಶನ್ ಇತ್ತು. ನಮ್ಮ ನೇಬರ್ಗೆ ಅವರು ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ಹೇಳಿದ್ರಂತೆ ಅವ್ರಿಗೆ ಲಿವರ್ ಸಿರೋಸಿಸ್ ಅಂತ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಲೋ, ಹೇಳಿ ಹೇಳಿ ಮೇಡಮ್, ಕೇಳ್ತಾ ಇದ್ದೇನೆ. ಲಿವರ್ ಸಿರೋಸಿಸ್ ಅಂದ್ರೆ ಅದು ಹೇಗೆ ಸಿಂಪ್ಟಮ್ ನನಗೆ ಅದು ಬೇಕಿತ್ತು ಸರ್. ಅಂದ್ರೆ ಅದರ ಲಕ್ಷಣಗಳನ್ನು ಕೇಳ್ತಾ ಇದ್ದೀರಲ್ಲ, ರೋಗ ಲಕ್ಷಣಗಳು ಯಾವ ತರ ಅದು ಪ್ರೆಸೆಂಟ್ ಮಾಡ್ತದೆ ಅಂತ. ಲಿವರ್ ಸಿರೋಸಿಸ್ ಅಂತ ಹೇಳಿದ್ರೆ ಇದು ಲಿವರಿನ ಜೀವಕೋಶಗಳು ಸತ್ತು ಹೋದ ಮೇಲೆ ಫೈಬ್ರೋಸಿಸ್ ಅಂತ ಆಗ್ತದೆ. ಅಂದರೆ ನಾರುಗಟ್ಟುವಿಕೆ ಅಂತ ಹೇಳ್ಬೋದು ಕನ್ನಡದಲ್ಲಿ ಹೇಳೋದಿದ್ರೆ. ನಾರುಗಟ್ಟುವಿಕೆ ಆಗಿಬಿಟ್ಟು ಲಿವರ್ ತನ್ನ ಕೆಲಸವನ್ನು ಮಾಡದಂತಹ ಸ್ಥಿತಿಗೆ ಬರ್ತದೆ. ಅದನ್ನು ಲಿವರ್ ಸಿರೋಸಿಸ್ ಅಂತ ಹೇಳ್ತೇವೆ. ಅಂದರೆ ಅದೊಂದು ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಇದ್ದಾಗೆ ಅಂತ ಹೇಳಿದರೆ, ಅದಾದ ಮೇಲೆ ಲಿವರ್ ಸಾಮಾನ್ಯವಾಗಿ ತನ್ನ ಕೆಲಸಗಳೇನೇನು ಮಾಡಬೇಕು ಅದು ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಕ್ಲಾಟಿಂಗ್ ಫ್ಯಾಕ್ಟರ್ ಪ್ರೊಡಕ್ಷನ್ ಮಾಡೋದು, ಅಂದರೆ ಈಗ ರಕ್ತ ಹೆಪ್ಪುಗಟ್ಟುವ ಅಂಶಗಳು ಕೂಡ ಲಿವರ್ನಲ್ಲಿ ಉತ್ಪತ್ತಿ ಆಗ್ತದೆ. ಸೊ ಅದು ಕೂಡ ಆಗುವುದಿಲ್ಲ. ಸೊ ಇದೇ ಥರ ಅದರ ಕೆಲವು ಫಂಕ್ಷನ್ಗಳು ಈಗಾಗಲೇ ನಾನು ವಿವರಿಸಿದಂತೆ ಅದು ಕೂಡ ಸಹ ಲಿವರ್ ಮಾಡಲಿಕ್ಕೆ ಆಗೋದು. ಇದನ್ನು ಲಿವರ್ ಸಿರೋಸಿಸ್ ಅಂತ ಹೇಳ್ತೇವೆ. ಸೊ ಒಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಇದರಲ್ಲಿ 3ರಲ್ಲಿ 1 ಜನರಿಗೆ ಯಾವುದೇ ರೀತಿಯ ಸಿಂಪ್ಟಮ್ ಇರುವುದಿಲ್ಲ, ಅಂದರೆ ರೋಗ ಲಕ್ಷಣಗಳಿರುವುದಿಲ್ಲ. ಸೊ 3ರಲ್ಲಿ 1 ಜನಕ್ಕೆ ಯಾವುದೇ ರೀತಿಯ, ಅಂದರೆ ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ, ಯಾವುದೇ ಸಿಂಪ್ಟಮ್ ಇಲ್ಲದೆ ಇರೋದು. ಇನ್ನೂ ಮುಂದೆ ಹೋಗಿ ಅಡ್ವಾನ್ಸ್ಡ್ ಲಿವರ್ ಡಿಸೀಸ್ ಆದಾಗ ಜಾಂಡಿಸ್ ಬರ್ಬೋದು, ಅಂದರೆ ಆಗಲೇ ಹೇಳಿದಾಗೆ ಕಣ್ಣು ಹಳದಿ ಆಗೋದು ಅಥವಾ ಮೂತ್ರ ಹಳದಿ ಆಗುವಂಥದ್ದು. ಅಥವಾ ಎರಡನೇದಾಗಿ ಕಾಲಲ್ಲಿ ಬಾವು ಬರುವಂಥದ್ದು, ಕಾಲಲ್ಲಿ ನೀರು ಊತ ಆಗ್ತದೆ ಅಂತ ಹೇಳ್ತೇವೆ, ಅದು ಇರ್ಬೋದು. ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಹೊಟ್ಟೆ ದೊಡ್ಡದಾಗ್ತದೆ. ಕೆಲವರು ಗ್ಯಾಸ್ ಅಂತ ಬಂದುಬಿಡ್ತಾರೆ, ಬಟ್ ಹೊಟ್ಟೆ ಆ್ಯಕ್ಚುಲಿ ದೊಡ್ಡದಾಗಿರ್ತದೆ, ಮುಂದೆ ಬಂದಿರೋದು. ಸೊ ಇದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಇರ್ಬೋದು. 3ನೇದಾಗಿ ಕೆಲವರಿಗೆ ರಕ್ತ ವಾಂತಿ ಆಗುವುದು ಅಥವಾ ಕಪ್ಪು ಬಣ್ಣದಲ್ಲಿ ಮಲ ಹೋಗುವಂಥದ್ದು, ಬ್ಲ್ಯಾಕ್ ಮೋಷನ್ ಅಂತ ಹೇಳ್ತೇವೆ. ಇದರಿಂದ ಏನಾಗ್ತದೆ ಅಂದರೆ, ಎಲ್ಲೋ ಇಲ್ಲಿ ರಕ್ತನಾಳಗಳು ನಮ್ಮ ಅನ್ನನಾಳದ ಕಡೆಗೆ, ಅನ್ನನಾಳ ಅಂತ ಹೇಳ್ತೇವೆ, ಇಲ್ಲಿ ರಕ್ತನಾಳಗಳು ದೊಡ್ಡದಾಗಿ ಅದು ಒಡೆದು ಬಿಟ್ಟು ಬ್ಲೀಡಿಂಗ್ ಆಗೋದು. ಇದರಿಂದ ರಕ್ತ ವಾಂತಿ ಆಗ್ಬೋದು ಅಥವಾ ಕಪ್ಪು ಮೋಷನ್ ಹೋಗ್ಬೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಯೂಶುವಲಿ ಲಿವರ್ ಸಿರೋಸಿಸ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗ ಬರುವಂಥದ್ದು. ಸೊ 1ರಲ್ಲಿ 3 ಜನಕ್ಕೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರುವುದಿಲ್ಲ. ಸೊ ಹಾಗಾಗಿ ನಾವು ಯಾವುದರಿಂದ ಲಿವರ್ ಸಿರೋಸಿಸ್ ಉಂಟಾಗ್ತದೆ ಅಂತ ತಿಳ್ಕೊಂಡು ಅದನ್ನು ಇದ್ದಾಗ ಅದನ್ನು ನಾವು ಅವಾಯ್ಡ್ ಮಾಡುವಂಥದ್ದು, ಅಂದರೆ ಆ ರೀತಿಯ ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾವು ಕಂಟ್ರೋಲ್ ಮಾಡೋದರಲ್ಲಿ ಅದರದ್ದು ತಡೆಗಟ್ಟುವಂತಹ ಅಂಶ ಇದೆ ಅಂತ ಹೇಳ್ತೇನೆ. ಎಸ್, ಅವರಿಗೆ ಸಾಧಾರಣ ಒಂದು ಸಲಹೆಗಳು ಸಿಕ್ಕಾಗೆ ಆಗಿದೆ. ಡಾಕ್ಟರ್, ಇನ್ನೊಂದು ಕರೆ ಇದೆ ವೀಕ್ಷಕರಿಂದ. ಹಲೋ, ಹೇಳಿ. ಹಲೋ, ಹೇಳಿ ಮೇಡಮ್, ನಮಸ್ತೆ, ಹೇಳಿ. ಹೌದು, ಇದು ನಾನು ಸುರತ್ಕಲ್ಲಿಂದ ಫೋನ್ ಮಾಡಿದ್ದು. ಹೇಳಿ ಮೇಡಮ್. ಹೇಳಿ ಮೇಡಮ್. ಇದು ನಾವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ತೀವಿ ಡಾಕ್ಟರ್. ಅದರಲ್ಲಿ ನನ್ನ ಹಸ್ಬೆಂಡ್ ಟ್ರೈಗ್ಲಿಸರೈಡ್ಸ್ ಅಂತ ಬರುತ್ತೆ, ಅದು ಯಾವಾಗ ನೋಡಿದ್ರೆ ಜಾಸ್ತಿ ಇರುತ್ತೆ. ಅಂದ್ರೆ 360
400 ಹತ್ರ ಎಲ್ಲ ಬರ್ತಾ ಇದೆ. ಓಕೆ. ಅದು ಹೇಳಿದ್ರೆ ಲಿವರ್ ಸ್ವಲ್ಪ ದಪ್ಪ ಇದೆ ಅಂತ ಹೇಳ್ತಾರೆ, ಹಾಗಾಗಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅವರಿಗೆ. ಲಿವರ್ ದಪ್ಪ ಅಂದರೆ ಅಲ್ಟ್ರಾಸೌಂಡಲ್ಲಿ ಲಿವರ್ ಫ್ಯಾಟಿ ಲಿವರ್ ಅಂತ ಬಂದಿದೆಯಮ್ಮ? ಒಂದು ಫ್ಯಾಟಿ ಲಿವರ್. ಹೌದು. ಓಕೆ. ಅವ್ರದ್ದು ವಯಸ್ಸು ಎಷ್ಟಮ್ಮ? ಅವ್ರದ್ದು ಏಜ್ 45. 45. ಮತ್ತು ವೆಯ್ಟ್ ಎಷ್ಟಿದೆ ಅಮ್ಮ? ವೆಯ್ಟ್ ಅಂದಾಜು ವೆಯ್ಟ್ ಜಾಸ್ತಿ ವೆಯ್ಟ್ ಏನಿಲ್ಲ ಡಾಕ್ಟರ್, ಅವರು ಮೇಬಿ 74. ಓಕೆ. ಚೆಕ್ ಮಾಡಿದ್ರೆ ಲಾಸ್ಟ್ ಮಂತ್ 74. ಮತ್ತೆ ಇವರಿಗೆ ಮಧುಮೇಹ ಅಂದರೆ ಡಯಾಬಿಟಿಸ್ ಏನಾದರೂ ಉಂಟಾ? ಡಯಾಬಿಟಿಸ್ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ಡಾಕ್ಟರ್. ಅಂದ್ರೆ ಫಾಸ್ಟಿಂಗ್ ಶುಗರ್ ಬಂದು 112 ಇದೆ. ಆಫ್ಟರ್ ಫುಡ್ ಏನು ಇಲ್ಲ. ಓಕೆ, ಸರಿ. ಸೊ ನಾರ್ಮಲ್ ಇದೆ, ಫಾಸ್ಟಿಂಗ್ ಮಾತ್ರ ಇದೆ ಸ್ವಲ್ಪ. ಸೊ ಆಗಲೇ ಹೇಳಿದಂತೆ ಇದು ನಮ್ಮ ಮೆಟಬಾಲಿಸಮ್ನ ಕೇಂದ್ರ ಬಿಂದು ಅಂತ ಹೇಳಿದೆ ನಾನು ಆಗಲೇ, ಅಂತ ಹೇಳಿದರೆ ಜೀರ್ಣಕ್ರಿಯೆ ಕೇಂದ್ರ ಬಿಂದು ಅಂತ. ಸೊ ಏನಾಗ್ತದೆ ಅಂತೇಳಿದರೆ ಫ್ಯಾಟಿ ಲಿವರ್ ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಲಿವರಿನಲ್ಲಿ ನಿಯಮಿತಕ್ಕಿಂತ ಜಾಸ್ತಿ ಕೊಬ್ಬು ಶೇಖರಣೆ ಆಗ್ತದೆ. ಅಂದರೆ ಜೀವಕೋಶಗಳಲ್ಲಿ 5%ಗಿಂತ ಅಂದರೆ 5%ಗಿಂತ ಜಾಸ್ತಿ ಕೊಬ್ಬು ಶೇಖರಣೆ ಆದರೆ ಅದನ್ನು ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಫ್ಯಾಟಿ ಲಿವರ್ ಡಿಸೀಸ್ ಅವರಿಗೆ ಈ ಥರ ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದಾಗೆ ಡಯಾಬಿಟಿಸ್ ಇನ್ನೂ ಆಗಲಿಲ್ಲ, ಬಟ್ ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ಹೇಳ್ತೇವೆ. ಅಂದರೆ ನಿಮ್ಮ ಹಸ್ಬೆಂಡ್ ಅವ್ರದ್ದು ಶುಗರ್, ಫಾಸ್ಟಿಂಗ್ ಶುಗರ್ ನಾರ್ಮಲ್ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ಹೇಳ್ತೇವೆ ಒಂದು. ಎರಡನೇದು ಡಿಸ್ಲಿಪಿಡಿಮಿಯಾ, ಅಂದರೆ ನೀವು ಹೇಳಿದಾಗೆ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ. ಸೊ ಟ್ರೈಗ್ಲಿಸರೈಡ್ ಜಾಸ್ತಿ ಇರೋದ್ರಿಂದ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೇವೆ ಎರಡನೇದು. ಮೂರನೇದು ವೇಟ್ ನೀವು ಹೇಳಿದ ಪ್ರಕಾರ 72, ಬಟ್ ನಾವು ಅದನ್ನು BMI ಇಂದ ಕ್ಯಾಲ್ಕುಲೇಟ್ ಮಾಡ್ತೇವೆ. BMI ಅಂತ ಹೇಳಿದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ವೇಟ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಅಂದರೆ ವೇಟ್ ಫಾರ್ ಎಕ್ಸಾಂಪಲ್ 72 kg ಇದ್ದು ಹೈಟ್ ಸಾಧಾರಣ 168 ಸೆಂಟಿಮೀಟರ್ ಏನಿದೆ 1.68 × 1.68 ಸ್ಕ್ವೇರ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನಾರ್ಮಲಿ ಈ BMI ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅದು 18ಇಂದ 25 ತನಕ ಇರಬೇಕು, 18ರಿಂದ 25. ಅದಕ್ಕಿಂತ ಜಾಸ್ತಿ ಇದ್ದರೆ ಓವರ್ ವೆಯ್ಟ್ ಅಂತ ಹೇಳ್ತೇವೆ, 30ಕ್ಕಿಂತ ಜಾಸ್ತಿ ಇದ್ದರೆ ಒಬೀಸ್ ಅಂತ ಹೇಳ್ತೇವೆ. ಸೊ ವೆಯ್ಟ್ ಜಾಸ್ತಿ ಇಲ್ಲದಿದ್ದರೂ ಕೂಡ ಅವರ ಹೈಟಿಗೆ ತಕ್ಕವಾಗಿ ಜಾಸ್ತಿ ಇದೆಯಾ ಇಲ್ಲ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಅವರಿಗೆ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ಗಳಿರುವುದರಿಂದ ಫ್ಯಾಟಿ ಲಿವರ್ ಅಂತ ಬಂದಿದೆ. ಸೊ ಫ್ಯಾಟಿ ಲಿವರ್ ಇದ್ದಾಗ ನಾವು ಯೂಶ್ವಲಿ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ಗೆ ಅಡ್ವೈಸ್ ಮಾಡ್ತೇವೆ. ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಹೇಳಿದರೆ ಟೋಟಲ್ ಪ್ರೋಟೀನ್, ಆಲ್ಬುಮಿನ್, SGOT, SGPT ಅಂತ ಬರ್ತದೆ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ. ಮತ್ತು ಲಿವರನ್ನು ಇನ್ವಾಲ್ವ್ ಮಾಡುವಂಥ ದೀರ್ಘಕಾಲದ ತೊಂದರೆ ಲಿವರ್ HbSAg ಆ್ಯಂಡ್ HCV ಅಂತ ಹೇಳಿದರೆ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ಅಂತ 2 ವೈರಸ್ ಇದೆ. ಇದು ಲಿವರ್ನಲ್ಲಿ ದೀರ್ಘಕಾಲದ ತೊಂದರೆ ಉಂಟು ಮಾಡುವಂಥದ್ದು. ಸೊ ಈ 2 ಟೆಸ್ಟ್ಗಳನ್ನು ಮಾಡಿಬಿಟ್ಟು ನೋಡಬೇಕಾಗ್ತದೆ. ಅಂದರೆ ಲಿವರಲ್ಲಿ ಇದು ಫ್ಯಾಟಿ ಲಿವರ್ ತೊಂದರೆ ಮಾಡ್ತಾ ಇದೆಯಾ ಇಲ್ವಾ ಅಂತ. 80% ಜನರಲ್ಲಿ, ಈಗ 100 ಜನರನ್ನು ಫ್ಯಾಟಿ ಲಿವರ್ ತಗೊಂಡ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ 100 ಜನರಲ್ಲಿ ಫ್ಯಾಟಿ ಲಿವರ್ ಇದೆ ಫಾರ್ ಎಕ್ಸಾಂಪಲ್, ಅಲ್ಲಿ 80% ಜನರಿಗೆ ಏನಾಗುವುದಿಲ್ಲ, ಅಂದರೆ ಪ್ರೋಗ್ರೆಷನ್ ಆಗೋದಿಲ್ಲ ಲಿವರ್ ಡಿಸೀಸ್, ಅಷ್ಟರಲ್ಲೇ ಇರ್ತದೆ. ಬಟ್ 20% ಜನ ಅದು ಯಾರು ಅಂತ ಹೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗ್ತದೆ. ಸೊ 20% ಜನರಲ್ಲಿ ಈ ಲಿವರ್ ಡಿಸೀಸ್ ಪ್ರೋಗ್ರೆಸ್ ಆಗ್ತದೆ ಯಾವ ರೀತಿಯಲ್ಲಿ ಅಂತಂದರೆ 15 ವರ್ಷ ಹೋದರೆ, ಹೀಗೆ 15 ವರ್ಷ ಹೋದರೆ ಹೌದು ಅಪ್ರಾಕ್ಸಿಮೇಟ್ಲಿ ಒಂದು 11% ಜನರಿಗೆ ಅದು ಸಿರೋಸಿಸ್ಗೆ ಹೋಗ್ತದೆ. ಸಿರೋಸಿಸ್ ಅಂತ ಹೇಳಿದ್ರೆ ಅದು ಲಿವರ್ ಡಿಸೀಸ್ಗೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಅಂತ ಹೇಳಿದ್ರೆ ನೀವು ಡೈಲಿ ಒಂದು 30 ನಿಮಿಷದ ದೈಹಿಕ ವ್ಯಾಯಾಮ ಬೇಕೇ ಬೇಕು. ಇನ್ನೊಂದು ಕರೆ ಇದೆ ವೀಕ್ಷಕರೇ. ಹಲೋ, ಹೇಳಿ. ಹಲೋ, ಹೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕುಡಿತಾ ಇದ್ರು. ಅದು ಅವರಿಗೆ ಡಾಕ್ಟ್ರು ಅದು ಕುಡಿದ ಕಾರಣ ಅವರಿಗೆ ಲಿವರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಅಂದ್ರೆ ಸ್ವಲ್ಪ ಕುಡಿದ್ರೆ ಓಕೆನಾ, ಕುಡಿದೇನೋ? ಸರಿ, ಇದು ತುಂಬ ಜನರಿಗೆ ಕಾಡುವಂಥ ಪ್ರಶ್ನೆ. ಏನು ಹೇಳ್ಬೋದು ಅಂತೇಳಿದರೆ, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಅಥವಾ ಈಗ ಆಲ್ಕೋಹಾಲಿಕ್ ಅಂತ ಹೇಳಬಾರ್ದು, ಅದು ಎಂಥದ್ದು ಸ್ಟಿಗ್ಮಾ ಅಂತ ಕ್ರಿಯೇಟ್ ಮಾಡ್ತದೆ. ಸೊ ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ಈಗ ತುಂಬ ಕಾಮನ್. ವರ್ಲ್ಡ್ ಓವರ್ ತಗೊಂಡ್ರೆ ಲಿವರ್ ಡಿಸೀಸ್ಗೆ ಅದು ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ಬೋದು. ಅಂದರೆ ತುಂಬ ಮುಖ್ಯವಾದ ಅಥವಾ ಫಸ್ಟ್ ಪೊಸಿಷನಲ್ಲಿರುವಂತಹ ಒಂದು ಕಾರಣ. ಈಗ ಆಲ್ಕೋಹಾಲ್ಗೆ ಒಂದು ಸೇಫ್ ಲಿಮಿಟ್ ಅಂತ ಇಲ್ಲ. ಇಫ್ ಯು ಆಸ್ಕ್ ಮೀ, ಇಷ್ಟು ಕುಡಿದ್ರೆ ಬಿಯರ್ ಕುಡಿದ್ರೆ ಓಕೆನಾ ಅಂತ ಹೇಳಿದ್ರೆ ನೋ, ಸೇಫ್ ಲಿಮಿಟ್ ಅಂತಿಲ್ಲ. ಬೇಸಿಕಲಿ ಎಷ್ಟು ವರ್ಷಗಳಿಂದ ಡ್ಯೂರೇಷನ್ ಮತ್ತೆ ಎಷ್ಟು ಡೋಸ್, ಪ್ರತಿದಿನ ಎಷ್ಟು ಪ್ರಮಾಣದಲ್ಲಿ. ಸೊ ಡೋಸ್ ಅಂಡ್ ಡ್ಯೂರೇಷನ್ ಬೋತ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲಿವರ್ ಡ್ಯಾಮೇಜ್. ಅಂದರೆ ಡೋಸ್ ರೆಸ್ಪಾನ್ಸ್ ರಿಲೇಷನ್ಸ್ ಇದ್ರೆ, ಎಷ್ಟು ಪ್ರಮಾಣ ಜಾಸ್ತಿ ಕುಡಿದಿದ್ದಾರೆ ಮತ್ತು ಎಷ್ಟು ವರ್ಷಗಳು ಕುಡಿದಿದ್ದಾರೆ, ಇದೆರಡು ಲಿವರ್ನ ಮೇಲೆ ಡೈರೆಕ್ಟ್ ಆದ ಒಂದು ಡ್ಯಾಮೇಜ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತದೆ. ಸೊ ಹಾಗಾಗಿ ಮದ್ಯಪಾನ
ಡೈರೆಕ್ಟ್ ಆಗಿ ಅದರಲ್ಲಿ ಮಾಡುವಂಥದ್ದೇ ಲಿವರಿಗೆ. ಸೊ ನಿಯಮಿತವಾಗಿ ಮಾಡುವುದು ಅಂದರೆ ಕೆಲವರು ಸೋಷಿಯಲ್ ಆಲ್ಕೋಹಾಲಿಸಮ್ ಅಂತ ಮಾಡ್ತಾರೆ, ಸೋಷಿಯಲ್ ಆಲ್ಕೋಹಾಲ್ ಅಂತ. ಸೋಷಿಯಲ್ ಆಲ್ಕೋಹಾಲ್ ಕನ್ಸಂಪ್ಷನ್ ಏನಾಗ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ಕೆಲವರು ಅದನ್ನು ಮತ್ತೆ ಅದಕ್ಕಿರುವ ಅಡಿಕ್ಟಿವ್ ಪ್ರಾಪರ್ಟಿಯಿಂದಾಗಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬೇಕು ಆ ಒಂದು ಏನಂತ ಹೇಳ್ತೇವೆ ಮಾಡದಿದ್ರೆ ಒಂದು ಏನೋ ಕಳ್ಕೊಂಡ ಹಾಗೆ ಆ ಒಂದು ಅಡಿಕ್ಷನ್ಗೋಸ್ಕರ ಆಗಿಬಿಟ್ಟು ಈ ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ಸ್ವಲ್ಪ ಹಿಂದೆ ಹೋಗಿ ಬಿಡ್ತದೆ, ಮತ್ತೆ ಅದಕ್ಕೆ ವ್ಯಸನಕ್ಕೆ ಹೋಗಬಾರ್ದು. ಸೊ ವ್ಯಸನ ಹೋಗದಿದ್ರೆ ಕೆಲವು ಸ್ಟಡೀಸ್ ಹೇಳಿದೆ ಅಂತ ಹೇಳಿದ್ರೆ ಲೆಸ್ ದೆನ್ 7 ಡ್ರಿಂಕ್ಸ್ ಅಂತ. 7 ಡ್ರಿಂಕ್ಸ್ ಅಂದ್ರೆ 1 ಡ್ರಿಂಕ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಪೆಗ್ ಅಂತ ಹೇಳ್ಬೋದು. ಸೊ 7 ಡ್ರಿಂಕ್ಸ್ ಅಥವಾ ಮಹಿಳೆಯರಲ್ಲಿ ಮತ್ತೆ 14 ಡ್ರಿಂಕ್ಸ್ ಇನ್ ಮೇಲ್ ಫಾರ್ ಎ ವೀಕ್ ಸೇಫ್ ಅಂತ ಹೇಳ್ತಾರೆ ಕೆಲವರು. ಬಟ್ ಇನ್ನೂ ಕೆಲವು ಸ್ಟಡೀಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಈವನ್ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋದು ಸಹ ಒಳ್ಳೆಯದು. ಸೊ ನನ್ನ ಹತ್ರ ಕೇಳಿದ್ರೆ ದರ್ ಇಸ್ ನೋ ಸೇಫ್ ಲಿಮಿಟ್. ಸೊ ಸೇಫ್ ಲಿಮಿಟ್ ಆದಷ್ಟು ಇದು ಮದ್ಯಪಾನದಿಂದ ದೂರ ಒಳ್ಳೆಯದು. ಓಕೆ, ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಮತ್ತೆ ವಾಪಸ್ ಬರೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಆಗಸ್ಟ್ ಜಾಂಡಿಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ ಡಾಕ್ಟರ್. ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ವೀಕ್ಷಕರ ಕರೆ ಇದೆ, ಅವರ ಸಮಸ್ಯೆಗಳನ್ನ. ಹಲೋ, ಹಾಂ ಹೇಳಿ ಸರ್. ಹಾಂ ಹೇಳಿ ಸರ್. ಹಾಂ ಹೇಳಿ. ಹಾಂ ಹಾಂ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಹೇಳಿ ವಿನೋತ್ ಅವರೇ, ನಮಸ್ಕಾರ. ಹೌದೌದು ಕೇಳ್ತೇನೆ. ಓಕೆ, ಮೂತ್ರ ಕಟ್ಟಿದ್ರೆ ಅಂತ. ಇದು ನೇರವಾಗಿ ಹೇಳೋದಿದ್ರೆ ನನಗೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ, ಆದರೂ ಸಹ ಏನು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇವೆ. ಅಂದರೆ ತುಂಬ ಹೊತ್ತು ಅಂದರೆ ನೀರು ಕುಡಿಯದೇ ಇರುವಂಥದ್ದು. ಸೊ ಬೇಸಿಕಲಿ ಮೂತ್ರ ನಿಮ್ಮ ಕೆಪಾಸಿಟಿ ಮೀರಿ ಹೋದಾಗ ಅದು ತಂತಾನೇ ನಿಮಗೆ ಸೆನ್ಸೇಷನನ್ನು ಕೊಡ್ತದೆ ಅಂತ ಹೇಳಿದರೆ ನಿಮ್ಮ ಮೂತ್ರಕೋಶದಿಂದ ಇದು ಬ್ಲ್ಯಾಡರ್ ಅಂತ ಹೇಳ್ತೇವೆ, ಯೂರಿನರಿ ಬ್ಲ್ಯಾಡರ್ ಅಂತ, ಅಲ್ಲಿಂದ ನಿಮ್ಮ ಸಿಗ್ನಲ್ಗಳು ಬ್ರೈನಿಗೆ ಹೋಗೇ ಹೋಗ್ತದೆ. ನಿಮ್ಮ ಒಂದು ಪಾಯಿಂಟ್ ಆಫ್ ಒಂದು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಪ್ರೆಷರ್ ಕೊಡ್ತದೆ, ನಿಮಗೆ ಹೋಗಿ ಮೂತ್ರ ಪಾಸ್ ಮಾಡಬೇಕಂತ. ಸೊ ಅದರಿಂದ ಕಲ್ಲಾಗ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಬಟ್ ನಿಯಮಿತವಾಗಿ ನೀರು ಕಡಿಮೆ ಕುಡಿಯೋದ್ರಿಂದ ಸಮಸ್ಯೆ ಉಂಟಾಗುವ ಸಂಭಾವನೆ ಇದೆ. ಹಾಗಾಗಿ ಹೈಡ್ರೇಷನ್ ಏನಂತ ಹೇಳ್ತೇವೆ, ಬಾಡಿಯಲ್ಲಿ ಹೈಡ್ರೇಷನ್ ಅನ್ನು ಮೇಂಟೈನ್ ಮಾಡಬೇಕು. ಡಾಕ್ಟರ್, ಇದು ಲಿವರ್ನ ತೊಂದರೆಗಳಿಗೆ ಪ್ರಮುಖವಾಗಿ ಕಾರಣಗಳು ಏನಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ತಾವು? ಲಿವರ್ಗೆ ಒಂದು ಆಗ್ಲೇ ಹೇಳಿದಾಗೆ ಇಬ್ರು ವೀಕ್ಷಕರು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರು. ಮತ್ತೊಂದು ಕರೆ ಇದೆ. ಹಲೋ, ಹೇಳಿ. ಹಾಂ ಹೇಳಿ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್, ನಿಮ್ಮ ಹೆಸರು? ನಿಮ್ಮ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ತೀರಾ? ಲಿವರ್ ಸ್ಟೋನ್. ಲಿವರ್ ಸ್ಟೋನ್ ಕೆಲವರು ಹೇಳ್ತಾರೆ ಲಿವರ್ ಸ್ಟೋನ್ ಇದಕ್ಕೆ ಸಮಸ್ಯೆ ಬಂದಾಗ ನೀರು ಕುಡಿದ್ರೆ ಕಂಟಿನ್ಯೂ ನೀರು ಕುಡಿದ್ರೆ ಅದು ಇದಾಗುತ್ತೆ, ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಕ್ವಾಲಿಟಿಗಾಗಿ ಬಿಯರ್ ಕುಡಿದ ಕೂಡಲೇ ಇದಾಗುತ್ತೆ, ಲಿವರ್ ಸ್ಟೋನ್ ಹೋಗ್ತದೆ ಅಂತ ಹೇಳ್ತಾರೆ. ಬಟ್ ಇಲ್ಲ, ಇದು ಮೋಸ್ಟ್ಲಿ ನೀವು ತಗೊಂಡೆ ಏನು ಮಾಡ್ಬೇಕಂದ್ರೆ ಅಥವಾ ಅದು ನೀರು ಕುಡಿದಾಗ ಇದಾಗತ್ತಾ ಏನು ಅಂತ ಹೇಳಿ. ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕಲ್ಲು ಆಗುವಂಥದ್ದು 2 ಈ ಸ್ಥಾನಗಳಿದೆ. ಒಂದು ಕಿಡ್ನಿ, ಎಲ್ಲೇ ನೀವು ಕೇಳುವಂಥದ್ದು. ಎರಡನೇದು ಲಿವರ್ ಅಲ್ಲ, ಅದು ಪಿತ್ತಕೋಶ ಅಂತ ಹೇಳ್ತೇವೆ. ಪಿತ್ತಕೋಶ ಅಂದರೆ ಗಾಲ್ ಬ್ಲ್ಯಾಡರ್. ಸೊ ಗಾಲ್ ಬ್ಲ್ಯಾಡರ್ಲಿ ಕಲ್ಲಾಗುವಂಥದ್ದು ಅಂತ ಹೇಳ್ತೇವೆ. ಸೊ ಗಾಲ್ ಬ್ಲ್ಯಾಡರ್ಲಿ ಕಲ್ಲುಗಳು ಯೂಶ್ವಲಿ ಈಗ ಸಿಂಪ್ಟಮ್ಸ್ ಯಾವುದೇ ಇಲ್ಲದಿದ್ರೆ, ಅಂದರೆ ಹೊಟ್ಟೆಯಲ್ಲಿ
ತುಂಬ ಮೇಲ್ ಹೊಟ್ಟೆಯಲ್ಲಿ ಅಥವಾ ರೈಟ್ ಸೈಡ್ ಇದರಲ್ಲಿ ತುಂಬ ನೋವು ಇಲ್ಲದಿದ್ದರೆ, ಅಂದರೆ ನೋವು ಅಂತೇಳಿದ್ರೆ 15 ನಿಮಿಷದಲ್ಲಿ ತುಂಬ ನೋವು ಬಂದುಬಿಟ್ಟು ಹಿಂದೆಗೆ ಹೋಗುವಂಥದ್ದು. ಸೊ ಆ ಥರ ನೋವು, ಅದರ ಜೊತೆಗೆ ವಾಂತಿ ಆಗುವಂಥದ್ದು, ಇದನ್ನು ಬಿಲಿಯರಿ ಪೇಯ್ನ್ ಅಂತ ಹೇಳ್ತೇವೆ. ಅಂದರೆ ಪೇಯ್ನ್ ಅಂದರೆ ಸಿಂಪ್ಟಮ್ಸ್ ಮಾಡ್ತಾ ಇದೆ ಅದು. ಸೊ ಈ ಥರ ಸಿಂಪ್ಟಮ್ಸ್ ಇಲ್ಲದಿದ್ದರೆ, ಗಾಲ್ ಬ್ಲಾಡರ್ಲಿ ಬರೀ ಸ್ಟೋನ್ ಇದ್ದರೆ ನಾವು ಅದನ್ನೇನು ಆಪರೇಷನ್ ಮಾಡ್ಲಿಕ್ಕೆ ಹೇಳೋದಿಲ್ಲ. ಅದು ನೀರು ಕುಡಿಯೋದ್ರಿಂದ ಅಥವಾ ಯಾವುದೇ ಮಾಡೋದ್ರಿಂದ ಅದು ಹೋಗುದಿಲ್ಲ. ಅದಕ್ಕೆ ಮೆಡಿಕೇಶನ್ ಥೆರಪಿ ಇದೆ, ಬಟ್ ಅದು ತುಂಬಾ ಸಮಯ ತಗೊಳ್ಬೇಕಾಗ್ತದೆ. ಒಂದು ಬರೀ ಕೊಲೆಸ್ಟ್ರಾಲ್ ಸ್ಟೋನಿಗೆ ಮಾತ್ರ ಔಷಧಿಯನ್ನು ಕೊಡಬಹುದಂತ, ಮತ್ತೆ ಅದು ಔಷಧಿ ನಿಲ್ಲಿಸಿದ ಮೇಲೆ ಮತ್ತೆ ಸ್ಟೋನ್ ಆಗ್ತದೆ. ಸೊ ಹಾಗಾಗಿ ಅದಕ್ಕೆ ಮೆಡಿಕಲ್ ಥೆರಪಿ ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ. ಎರಡನೇದು ಇರೋದು ಕಿಡ್ನಿ ಸ್ಟೋನ್. ಮೋಸ್ಟ್ಲಿ ಅವರು ಕೇಳಿದ ಪ್ರಶ್ನೆ ಕಿಡ್ನಿಗೆ ಸಂಬಂಧಪಟ್ಟಂತ ಕೇಳಿದ್ದಾರೆ. ಲಿವರ್ನಲ್ಲಿ ಆ ರೀತಿ ಕಲ್ಲುಗಳಂತ, ಆ ರೀತಿ ಕಲ್ಲುಗಳು ಆಗೋದು ಒಂದು ರಿಕರೆಂಟ್ ಪೈಜೆನಿಕ್ ಕೊಲಾಂಜೈಟಿಸ್ ಅಂತ ಒಂದು ಇದಿದೆ ಎಂಟಿಟಿ. ಅದು ಲಿವರ್ನಲ್ಲಿ ಆಗುವ ಇನ್ಫೆಕ್ಷನ್ ಇಂದ ಕೆಲವೊಮ್ಮೆ ಕಲ್ಲಾಗೋದು. ಅದು ನೀರು ಕುಡಿಯೋದ್ರಿಂದ ಅದು ಹೋಗುದಿಲ್ಲ. ಕಿಡ್ನಿಲಿರೋ ಸ್ಟೋನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ 5 mm ಅಥವಾ ಅದರ ಸಣ್ಣಕ್ಕಿರುವ ಸ್ಟೋನ್ಗಳಿಗೆ ನೀರು ಕುಡಿಯೋದ್ರಿಂದ, ಅದು ತುಂಬಾ ಹೈಡ್ರೇಷನ್ ಮಾಡೋದ್ರಿಂದ ತಂತಾನೆ ಹೋಗ್ತವೆ ಅಂತ ಒಂದು ಇದಿದೆ. ಆಗ ಹೇಳ್ತಾ ಇದ್ರಿ ಲಿವರ್ನ ತೊಂದರೆಗಳನ್ನ, ಅದನ್ನ ಮುಂದುವರಿಸ್ತೇನೆ. ಸೊ ಆಗ್ಲೇ ಒಬ್ರು ವೀಕ್ಷಕರು ಹೇಳಿದಂದ್ರೆ ಮದ್ಯಪಾನ ನಾನು ಆಲ್ರೆಡಿ ಹೇಳಿದ್ದೇನೆ. ಒಂದು ಎಷ್ಟು ಸಮಯ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಅದು ಮುಖ್ಯವಾದ ಕಾರಣ ಮದ್ಯಪಾನ. ಹೌದು. ಎರಡನೇದು ಹೆಪಟೈಟಿಸ್ ಬಿ ಮತ್ತೆ ಸಿ. ಹೆಪಟೈಟಿಸ್ ಬಿ ಮತ್ತೆ ಸಿ ಅಂದ್ರೆ ವೈರಸ್ಗಳು. ಅದು ಲಿವರ್ ಅನ್ನು ದೀರ್ಘಕಾಲದಲ್ಲಿ ಲಿವರ್ಗೆ ತೊಂದರೆ ಮಾಡ್ತದೆ. ಇನ್ನು ಹೆಪಟೈಟಿಸ್ ಎ ಮತ್ತೆ ಇ ಅಂತ ಇರ್ತದೆ. ಅದು ನೀರು ಮತ್ತೆ ಆಹಾರದಿಂದ ಬರುವಂತಹ ಒಂದು ಇವೆಲ್ಲ ಪ್ರಮುಖ ಕಾರಣಗಳು, ರೋಗಗಳು. ಅದು ಬಿಟ್ರೆ ಫ್ಯಾಟಿ ಲಿವರ್ ಡಿಸೀಸ್ ಆಗ್ಲೇ ಹೇಳಿದಾಗೆ ಅದು. ಆಮೇಲೆ ನಿಮ್ಮ ಇದು ಕಾಪರ್ ಮೆಟಬಾಲಿಸಮ್ ಇಂದ ಒಂದು ವಿಲ್ಸನ್ಸ್ ಡಿಸೀಸ್ ಅಂತ ಆಗ್ತದೆ. ಅಟೋಯಿಮಿನ್ ಹೆಪಟೈಟಿಸ್ ಅಂತ ಇದೆ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೆಲವೊಮ್ಮೆ ನಮ್ಮ ಆಂಟಿಜನ್ ಲಿವರ್ನ ಎಗನಿಸ್ಟೇ ಕೆಲಸ ಮಾಡ್ತದೆ. ಒಂದು ಕರೆ ಇದೆ ವೀಕ್ಷಕ. ಹಲೋ ನಮಸ್ತೆ, ಹೇಳಿ. ಹೇಳಿ, ನಮಸ್ತೆ, ಹೇಳಿ. ನಮಸ್ತೆ, ಹೇಳಿ ಸುನೀಲ್ ಅವರೇ, ನಮಸ್ಕಾರ. ಇದು ಗ್ಯಾಸ್ಟ್ರಿಕ್ ಅಲ್ಲಿ ಚೆಸ್ಟ್ ಪೇನ್ ಮತ್ತೆ ಲೆಫ್ಟ್ ಹ್ಯಾಂಡ್ ಇದು ಸ್ಪೈನ್ ಬರುತ್ತೆ ಅಂತ ಕೈ. ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಸಾಮಾನ್ಯ ಪದದಲ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ, ಅಥವಾ ಅದನ್ನು ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಥವಾ ಆಸಿಡ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯಲ್ಲಿರುವಂಥ ಆಸಿಡ್ ಅನ್ನನಾಳಕ್ಕೆ ಅಂತ ಹೇಳಿದ್ರೆ ಆವಾಗ ರಿಫ್ಲಕ್ಸ್ ಆಗ್ತಾ ಇರ್ತದೆ. ಎಲ್ಲರಲ್ಲೂ ಆಗ್ತಾ ಇರ್ತದೆ, ಕೆಲವರಲ್ಲಿ ಪ್ರಮಾಣ ಜಾಸ್ತಿ ಇರ್ತದೆ, ಮತ್ತು ಅದಕ್ಕಿರುವಂತಹ ಕೆಲವು ನಮ್ಮ ತಡೆಗೋಡೆಗಳು ಅಂತ ಇರ್ತದೆ ಒಳಗೆ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದ ಎದೆ ಉರಿ ಬರ್ಬೋದು ನಿಮಗೆ. ಈ ಭಾಗದಲ್ಲಿ ಎದೆ ಉರಿ ಅಂತ ಬರ್ತದೆ, ಹಾರ್ಟ್ ಬರ್ನ್ ಅಂತ ಹೇಳ್ತೇವೆ. ಅದು ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಕೆಲವರಿಗೆ ಇಲ್ಲಿ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರೆ ಚುಚ್ಚುವಂತಹ ಅನುಭವ ಆಗ್ಬೋದು. ಕೆಲವರು ಏನು ಸಿಂಪ್ಟಮ್ಸ್ ಹೇಳ್ತಾರೆ ಅಂದರೆ, ಇಲ್ಲಿಂದ ಗ್ಯಾಸ್ ಮೇಲೆ ಬಂದು ಫುಲ್ ಮೇಲೆ ತನಕ ತಲೆ ತನಕ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ಗಳು. ಕೆಲವರು ಹೊಟ್ಟೆ ಉಬ್ಬರ ತಿಂದ ಮೇಲೆ ಆಗ್ತದೆ ಅಂತ. ಈ ಟಿಪಿಕಲ್ ತುಂಬ ನೋವು ಬರುವಂಥದ್ದು ಇಲ್ಲಿ ರೆಟ್ರೋಸ್ಟರ್ನಲ್ ಪೇನ್ ಅಂತ ಹೇಳ್ತೇವೆ. ರೇಡಿಯೇಟಿಂಗ್ ಟು ಅಂದರೆ ಲೆಫ್ಟ್ ಶೋಲ್ಡರ್ಗೆ ಬರೋದು ತುಂಬ ಪೇನ್. ಎಸ್ಪೆಷಲಿ ಈಗ ಸ್ವೆಟ್ಟಿಂಗ್ ಅಂತ ಹೇಳಿದ್ರೆ ಬೆವರ ಜೊತೆ ಇದ್ದಾಗ, ಆವಾಗ ಫಸ್ಟ್ ಆಗಿ ನಾವು ಹಾರ್ಟಿಗೆ ಸಂಬಂಧಿಸಿದ ಏನಾದರೂ ಉಂಟಾ ಅಂತ ರೂಲ್ ಔಟ್ ಮಾಡಬೇಕು. ಅಂದ್ರೆ ತುಂಬಾ ಬೆವರು ಬಂದ್ಬಿಟ್ಟು ತುಂಬಾ ನೋವು ಬರ್ತದೆ, ಎದೆ ನೋವು, ಮತ್ತೆ ಎಸ್ಪೆಷಲಿ ಶೋಲ್ಡರ್ಗೆ ಹೋಗುವಂತ ಎದೆ ನೋವು, ಶೋಲ್ಡರ್ಗೆ ಹೋಗುವಂತದ್ದು ರೇಡಿಯೇಷನ್ ಅಂತ ಹೇಳ್ತೇವೆ, ಪೇನ್ ಇಲ್ಲಿಗೆ ಬರುವಂತದ್ದು. ಜೊತೆಗೆ ಅದ್ರ ಜೊತೆಗೆ ಸ್ವೆಟ್ಟಿಂಗ್, ಬೆವರು ಅಂತ ಹೇಳುವಂಥದ್ದು, ಸುಸ್ತಾಗುದು, ನಡಿಲಿಕ್ಕೆ ಆಗುದಿಲ್ಲ, ಉಸಿರು ಮೇಲೆ ಬರುದು. ಸೊ ಇಂಥದ್ದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಫಸ್ಟ್ ನೀವು ಹಾರ್ಟ್ ರಿಲೇಟೆಡ್ ಅಂತ ಹೇಳಿದ್ರೆ ಅಕ್ಯೂಟ್ ಕೊರೋನರಿ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟದನ್ನು ನಾವು ಫಸ್ಟ್ ರೂಲ್ ಔಟ್ ಮಾಡಬೇಕಾಗ್ತದೆ. ಬಟ್ ಗ್ಯಾಸ್ಟ್ರೋಇಸ್ಯೂ ರಿಫ್ಲಕ್ಸ್ ಡಿಸೀಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ಬರಬಹುದು, ಮಿಮಿಕ್ ಮಾಡ್ತದೆ, ಎರಡು ಮಿಮಿಕ್ ಮಾಡ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಬಟ್ ಲೈಫ್ ಥ್ರೆಟನಿಂಗ್ ಕಾರ್ಡಿಯಾಕ್ ಇರುವ ಕಾರಣ ಅದನ್ನು ರೂಲ್ ಔಟ್ ಮಾಡಬೇಕು. ಓಕೆ, ಇನ್ನೊಂದು ವೀಕ್ಷಕರ ಕರೆದ. ಹಲೋ ನಮಸ್ತೆ, ಹೇಳಿ. ಹೇಳಿ ಸರ್, ತಮ್ಮ ಹೆಸರು? ಹಲೋ, ಹೇಳಿ. ಕೇಳಿಸ್ತಾ ಇದೆ, ಹೇಳಿ. ಹಲೋ, ಮಾತಾಡಿ. ಹೇಳಿ. ಹೊಟ್ಟೆ ದೊಡ್ಡದು ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಆಬ್ಜೆಕ್ಟಿವ್ ಆಗಿ ನೋಡಬೇಕಾಗ್ತದೆ. ಅಂತ ಹೇಳಿದ್ರೆ ಒಂದು ನಿಮ್ಮ ವೈಟ್ ಮತ್ತೆ ಹೈಟ್ ಎಷ್ಟಿದೆ ಅಂತೇಳಿ. ಸೊ ಬೊಜ್ಜು ಅಂತ ಹೇಳ್ತೇವೆ, ಬೊಜ್ಜು ಅಂತ. ಓಕೆ, ಮತ್ತೆ ವೆಯ್ಟ್ ಎಷ್ಟಿದೆ? ವೆಯ್ಟ್ ಎಷ್ಟಿದೆ, ತೂಕ? ಶುಗರ್ ಬಿ ಪಿ ಏನಾದರೂ, ಶುಗರ್ ಬಿ ಪಿ ಅಂದರೆ ಹೈಪರ್ ಟೆನ್ಷನ್ ಏನಾದರೂ ಉಂಟಾ ನಿಮಗೆ? ಓಕೆ, ಈಗ ಬೊಜ್ಜು ಅಂತ ಹೇಳಿದ್ರೆ ನಾವು, ಓಕೆ, ಬೊಜ್ಜು ಅಂತ ಹೇಳಿದ್ರೆ ನಿಮ್ಮನ್ನು ನೋಡಬೇಕಾಗ್ತದೆ. ಅಂದರೆ ಎಕ್ಸಾಮಿನ್ ಮಾಡಿಬಿಟ್ಟು BMI ಕ್ಯಾಲ್ಕುಲೇಟ್ ಮಾಡಿ. ಸಪೋಸ್ ನಿಮ್ಮ BMI 35ಕ್ಕಿಂತ ಜಾಸ್ತಿ ಇದ್ದು ಆಲ್ರೆಡಿ ನಿಮಗೆ ರಕ್ತದೊತ್ತಡ ಮತ್ತು ಡಯಾಬಿಟಿಸ್ ಇರೋದ್ರಿಂದ ಒಂದು
ಫಸ್ಟಿಗೆ ನಿಮಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಅಂತ ಹೇಳಿದರೆ ಡೈಲಿ ಒಂದು 30ರಿಂದ 45 ನಿಮಿಷದ್ದು ಬ್ರಿಸ್ಕ್ ವಾಕ್ ಅಂತ ಹೇಳ್ತೇವೆ. ಅಂದರೆ ಡೈಲಿ ಒಂದು ನಡೆಯುವಂಥ ಪ್ರೋಗ್ರಾಮ್ ಅಥವಾ ದೈಹಿಕ ವ್ಯಾಯಾಮ ಯಾವುದೇ ಥರ ಇರ್ಬೋದು, ಅದನ್ನು ನೀವು ಮಾಡಬೇಕಾಗ್ತದೆ. ಒಂದು ಸೆಕೆಂಡ್ ಡಯಟ್ ಕಂಟ್ರೋಲ್ ಅಂತ ಹೇಳಿದರೆ ತುಂಬ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರುವಂಥದ್ದು, ಈಗ ಬಟರ್ ಇರ್ಬೋದು ಅಂದರೆ ಬೆಣ್ಣೆ, ಮತ್ತು ಪಿಜ್ಜಾ, ಮತ್ತು ಈ ಚಾಕ್ಲೇಟ್, ಐಸ್ ಕ್ರೀಮ್ ಯೂಶ್ವಲಿ ಮಕ್ಕಳಲ್ಲಿ ಜಾಸ್ತಿ ತಿಂತಾರೆ. ಬಟ್ ಆದರೂ ಸಹ ಕೆಲವರು ದೊಡ್ಡವರು ಇರ್ತಾರೆ, ಇಲ್ಲ ಐಸ್ ಕ್ರೀಮ್ ತಿನ್ನುವರೆಲ್ಲ ಇರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಇದನ್ನು ಮಾಡಿ ಸಹ ನಿಮ್ಮ ಸಪೋಸ್ ಬೊಜ್ಜು ಕಂಟ್ರೋಲ್ ಆಗಲಿಲ್ಲ ಅಂದರೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಇದೆ. ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದರೆ ಈ ನಮ್ಮ ಒಂದು ಜಠರ ಅಂತ ಹೇಳ್ತೇವೆ, ಅದರ ಕೆಪಾಸಿಟಿಯನ್ನು ಕಮ್ಮಿ ಮಾಡುವಂಥದ್ದು ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೇವೆ. ಅದು ಬಿಟ್ಟರೆ ಬೈಪಾಸ್ ಕೂಡ ಮಾಡ್ತೇವೆ. ಬೈಪಾಸ್ ಅಂತ ಹೇಳಿದರೆ ಕರುಳಿನ ಮರುಜೋಡಣೆ ಮಾಡ್ತೇವೆ ಒಳಗಡೆ. ಇದರಿಂದ ನಿಮಗೆ ಒಂದು ವೆಯ್ಟ್ ಲಾಸ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡುವಂಥದ್ದು. ಮತ್ತು ಈ ಮಧುಮೇಹ ಶಸ್ತ್ರಚಿಕಿತ್ಸೆಯ ಮೂಲಕ, ಹೌದು, ಶುಗರ್ ಇರ್ಬೋದು, BP ಇರ್ಬೋದು, ಇದನ್ನೆಲ್ಲ, ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಶುಗರ್, BP, ಡಿಸ್ಲಿಪಿಡಿಮಿ, ಆಗಲೇ ಒಬ್ಬರು ಹೇಳಿದಾಗ ಟ್ರೈಗ್ಲಿಸರೈಡ್ ಜಾಸ್ತಿ ಆಗೋದು ಅಂತ ಹೇಳ್ತೇವೆ, ಮತ್ತು ಬೊಜ್ಜು. ಸೊ ಇದಕ್ಕೆ ನಾವು ಫಸ್ಟ್ ನಿಮ್ಮನ್ನು ಮುಖತಃ ನೋಡ್ಬಿಟ್ಟು ನೀವು ಅದಕ್ಕೆ ಫಿಟ್ ಇದ್ದೀರಾ ಇಲ್ಲ ಅಂತ ನಾವು ನೋಡಬೇಕು. ಯಾಕಂದ್ರೆ ಶಸ್ತ್ರಚಿಕಿತ್ಸೆಗೆ ಯಾರನ್ನಾದ್ರೂ ಸಬ್ಜೆಕ್ಟ್ ಮಾಡೋ ಮೊದಲು ನಾವು ಅವರನ್ನು ನೋಡಿಬಿಟ್ಟು ಹೌದು ಅವರಿಗೆ ಇದು ಸೂಕ್ತವೇ ಇಲ್ಲ ಅಂತ ನಾವು ಡಿಸೈಡ್ ಮಾಡಿ ಸ್ವಲ್ಪ ಧ್ವನಿ ಅಂದ್ರೆ ನಮ್ಮ ಮಾಧ್ಯಮದ ಮೂಲಕ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೊಂದು ಹಲೋ ವಿಜಯ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಆಗ ಡಾಕ್ಟರ್ ಜಾಂಡಿಸ್ ಬಗ್ಗೆ ಹೇಳ್ತಾ ಇದ್ರಿ. ಜಾಂಡಿಸ್ ಹೇಗೆ, ಇದು ಯಾವುದರಿಂದ ಬರ್ತದೆ ಅಂತ? ನಾನು ಆಗ ಜಾಂಡಿಸ್ ಮೆಟಬಾಲಿಸಮ್ ಬಗ್ಗೆ ಹೇಳ್ತಾ ಇದ್ದೆ. ಬಿಲಿರುಬಿನ್ ಯಾವತ್ತೇ ಬಾಡಿಯಲ್ಲಿ ಉತ್ಪತ್ತಿ ಆಗ್ತದೆ ಮತ್ತೆ ಹೋಗ್ತದೆ ಅಂತ. ಸೊ ಈ ಬಿಲಿರುಬಿನ್ ಲಿವರಿಗೆ ಬಂದುಬಿಟ್ಟು ಕಿಣ್ವದ ಮುಖಾಂತರ ಕಾಂಜುಗೇಷನ್ ಆಗಬೇಕು ಅಂತ ಹೇಳಿದ್ದೆ. ಸೊ ಅಲ್ಲಿ ಕಿಣ್ವದ ಪ್ರಾಬ್ಲಮ್ ಅಂದರೆ ಕಿಣ್ವ ಕಮ್ಮಿ ಇದ್ದರೆ ಕೂಡ ಗಿಲ್ಬರ್ಟ್ ಸಿಂಡ್ರೋಮ್ ಅಂತ ಆಗ್ತದೆ. ಅದರಲ್ಲಿ ಇಂಡೈರೆಕ್ಟ್ ಬಿಲಿರುಬಿನ್ ಅಂದರೆ ನೀರಿನಲ್ಲಿ ಕರಗದೇ ಇರುವಂಥದ್ದು ಬಿಲಿರುಬಿನ್ ಜಾಸ್ತಿ ಆಗಿರ್ತದೆ. ಅದು ಲಿವರಿಗೆ ಏನು ತೊಂದರೆ ಮಾಡೋದಿಲ್ಲ. ಸುಮಾರು ಒಂದು 10% ಜನರಲ್ಲಿ ಇರ್ತದೆ. ನಮ್ಮ ಹತ್ರ ಸುಮಾರು ಜನ ಬರ್ತಾರೆ, ಜಾಂಡಿಸ್ ಉಂಟು ಸರ್, ಸ್ವಲ್ಪ ಪ್ರಮಾಣದಲ್ಲಿ ಜಾಂಡಿಸ್ ಇರ್ತದೆ, ಇಂಡೈರೆಕ್ಟ್ ಬಿಲಿರುಬಿನ್ ಜಾಸ್ತಿ ಇರ್ತದೆ. ಇನ್ನೊಂದು ಅಂತ ಹೇಳಿದರೆ ಲಿವರಿನ ತೊಂದರೆ, ನಾನು ಆಗಲೇ ಹೆಪಟೈಟಿಸ್ B, C ಇದೆಲ್ಲರಿಂದ ಜಾಂಡಿಸ್ ಆಗೋ ಸಂಭಾವನೆ ಇರ್ತದೆ. ಇನ್ನು ಪಿತ್ತನಾಳದಲ್ಲಿ ಬ್ಲಾಕೇಜ್ ಅಂದರೆ ಪಿತ್ತನಾಳ ಕೆಳಗೆ ಬಂದು ನಮ್ಮ ಸಣ್ಣ ಕರುಳಿಗೆ ಜೋಡಣೆಯಲ್ಲಿ ಆಗ್ತದೆ, ಅಲ್ಲಿ ಇದು ಪಿತ್ತ ಬರಬೇಕಾಗ್ತದೆ. ಸೊ ಅದಕ್ಕೆ ಬ್ಲಾಕೇಜ್ ಬೇರೆ ಬೇರೆ ಕಾರಣ, ಸ್ಟೋನ್ ಇರ್ಬೋದು, ಸ್ಟ್ರಿಕ್ಚರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಒಂದು ಕರೆ ಇದೆ ಡಾಕ್ಟರ್. ಹಲೋ, ಹಾಂ ಹೇಳಿ ಸರ್. ಗಣೇಶ್ ಅಂತ ಕಾವೂರಿಂದ ಹಾಂ ಹೇಳಿ ಡಾಕ್ಟರ್ ಹತ್ರ ಮಾತ್ರ. ಗ್ಯಾಸ್ಟ್ರಿಕ್ ಆಹಾರ ತುಂಬ ಟೈಮ್ ತಿನ್ನದಿದ್ದರೆ ಅಥವಾ ಏನಾದರೂ ಗ್ಯಾಸ್ ಇದ್ದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ, ಹೌದಾ? ಹೇಗೆ ತಿನ್ನಬೇಕು ಆಹಾರವನ್ನು? ಡೆಫಿನೆಟ್ಲಿ ಯಾಕೆಂತೇಳಿದರೆ ನಮ್ಮಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಪ್ರೊಡಕ್ಷನ್ ಆಗ್ತದೆ ಜಠರದಲ್ಲಿ. ಸೊ ಅದು ನಿಯಮಿತವಾಗಿ ನಾವು ಮೊದಲಿಂದ ಅದೇ ಥರ ಅದಕ್ಕೆ ಒಂದು ಬೆಳೆಸಿಕೊಂಡು ಬಂದಿರೋದ್ರಿಂದ ದಿನಕ್ಕೆ 3 ಬಾರಿ ತಗೊಳ್ಳುವಂಥದ್ದು. ಸೊ ಗ್ಯಾಪಲ್ಲಿ ಇರ್ತದೆ. ಸೊ ಸಪೋಸ್ ನೀವು ಅದನ್ನು ವ್ಯತ್ಯಾಸ ಮಾಡಿದರೆ ಡೆಫಿನೆಟ್ಲಿ ಅಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಅಂತೇಳಿದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಆಹಾರ ಇಲ್ಲದಿದ್ದರೆ, ಸೊ ಆ ಸಿಚುವೇಷನಲ್ಲಿ ನಿಮಗೆ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು ಅಥವಾ ನೋವು ಬರ್ಬೋದು. ಜೊತೆಗೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಇನ್ಫೆಕ್ಷನ್ ಇರ್ತದೆ, ಬ್ಯಾಕ್ಟೀರಿಯಾ. ಸೊ ಅದು ಕೂಡ ಸಹ ಇದ್ರ ಜೊತೆಗೆ ಸೇರಿಕೊಂಡು ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ನ ಜಾಸ್ತಿ ಮಾಡುವಂಥದ್ದು. ಮತ್ತು ನೋವಿನ ಮಾತ್ರೆಗಳು ಅಂತೇಳಿದರೆ ಕೆಲವರು ಓವರ್ ದ ಕೌಂಟರ್ ಅಂತೇಳಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನನಗೆ ನೋವು ಉಂಟು ನೋವಿನ ಮಾತ್ರೆ ತಗೊಳ್ತಾರೆ. ಅದರಿಂದ ಸಹ ಕೂಡ ಈ ಹೊಟ್ಟೆ ನೋವು ಬರುವಂಥದ್ದು, ಎದೆಉರಿ ಬರುವಂಥದ್ದು ಇದೆಲ್ಲ ಜಾಸ್ತಿ ಆಗುವ ಸಂಭಾವನೆ ಇರ್ತದೆ. ಸೊ ನಿಯಮಿತವಾಗಿ ಅಂದರೆ ದಿನಕ್ಕೆ ನಾವು ಟೈಮ್ಗೆ ಕರೆಕ್ಟಾಗಿ ಆಹಾರವನ್ನು ತೆಗೆದುಕೊಳ್ಳೋದು ತುಂಬ ಮುಖ್ಯ. ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಹೆಪಟೈಟಿಸ್ B ಬಗ್ಗೆ ಕೇಳ್ತಾ ಇದ್ದೇವೆ. ಅದು ಹೆಪಟೈಟಿಸ್ B ಅಂದರೆ ಏನು, ಮತ್ತು ಅದು ಹೇಗೆ ಉಂಟಾಗುತ್ತೆ? ಹೆಪಟೈಟಿಸ್ B ಅಂತ ಹೇಳಿದರೆ ಒಂದು ವೈರಸ್, ಅದು ಲಿವರನ್ನು ತುಂಬ ದೀರ್ಘಕಾಲದ ತನಕ ಕಾಡುವಂಥದ್ದು. ಸೊ ಇದು
ಡೇಂಜರಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 5% ಜನರಿಗೆ ಇನ್ಫೆಕ್ಷನ್ ಮಾಡ್ತದೆ ಇದು, ಅಂದರೆ ಪ್ರಿವ್ಯಾಲೆನ್ಸ್ ಅಂತ ಹೇಳ್ತೇವೆ. ಇಂಡಿಯಾದಲ್ಲಿ 5% ಜನರಿಗೆ ಅಷ್ಟು ಉಂಟು ಹೆಪಟೈಟಿಸ್ ಬಿ ಅಂತ. ಸೊ ಇದು ಎಲ್ಲರಿಗೆ ಲಿವರಲ್ಲಿ ತೊಂದರೆ ಮಾಡ್ತದೆ ಅಂತಲ್ಲ, ಬಟ್ ಸಿಗ್ನಿಫಿಕೆಂಟ್ ಅಂದರೆ ತುಂಬ ಜನರಿಗೆ ಜಾಸ್ತಿ ಟೈಮ್ ಹೋದಾಗೆ ಅಂತ ಹೇಳಿದ್ರೆ ಏಜ್ ಜಾಸ್ತಿ ಆದಾಗೆ ಲಿವರಲ್ಲಿ ತೊಂದರೆ ಮಾಡಲಿಕ್ಕೆ ಶುರು ಆಗ್ತದೆ. ಸಾಮಾನ್ಯವಾಗಿ ಸಿರೋಸಿಸ್ ಉಂಟು ಮಾಡ್ಬೋದು ಇದು. ಅದೇ ಥರ ಈಗ ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೇವಲ್ಲ, ಎಲ್ಲರಲ್ಲೂ ಮಾಡ್ತದೆ ಅಂತಲ್ಲ. ಸಿರೋಸಿಸ್ಗೆ ಹೋದ್ಮೇಲೆ ಲಿವರ್ ಕ್ಯಾನ್ಸರ್ ಆಗೋದು ತುಂಬ ಸಾಮಾನ್ಯ ಅಂತ ಹೇಳಿದ್ರೆ ಕಾಮನ್ ಕಾಸ್ ಕ್ಯಾನ್ಸರ್ಗೆ. ಬಟ್ ಹೆಪಟೈಟಿಸ್ ಬಿ ಅಲ್ಲಿ ಹಾಗೆಲ್ಲ, ಸಿರೋಸಿಸ್ಗೆ ಹೋಗದೆ ಕೂಡ ಸಹ ಲಿವರ್ ಕ್ಯಾನ್ಸರ್ ಉಂಟಾಗೋ ಸಂಭಾವನೆ ಮಾಡ್ಬೋದು. ಹೌದು ಡಾಕ್ಟರ್, ಇನ್ನೊಂದು ಕರೆ ಇದೆ. ಹಲೋ ಹಲೋ, ಹೇಳಿ. ಹಲೋ, ಹಾಂ ಹೇಳಿ ಸರ್. ಹಾಂ ಹೇಳಿ ಹೇಳಿ ಸರ್. ಇದೆ ನಾನ್ ವೆಜ್ ಹಾಗೇನಿಲ್ಲ. ಈಗ ಒಂದು ಫ್ಯಾಟಿ ಲಿವರ್ ಡಿಸೀಸ್ ಅಂತ ಆಗಲೇ ಹೇಳ್ತಾ ಇದ್ದೆ ನಾನು. ಸೊ ನಿಮ್ಮ ದೈಹಿಕ ಶಕ್ತಿ ಅಂತೇಳಿದರೆ ನಿಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಬೇಕು ನಿಮ್ಮ ದೈನಂದಿನ ಕೆಲಸಕ್ಕೆ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನೀವು ಆಹಾರ ಸೇರಿದರೆ, ಫಾರ್ ಎಕ್ಸಾಂಪಲ್ ನಾನ್ ವೆಜ್ಜಲ್ಲಿ ಒಳ್ಳೆ ಕ್ಯಾಲರೀಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಎಲ್ಲ ಇರ್ತದೆ. ಸೊ ನಿಮಗೆ ಅಷ್ಟು ಅಗತ್ಯ ಇಲ್ಲದ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನೀವು ಸೇವನೆ ಮಾಡ್ತಾ ಇದ್ದರೆ ಅದಕ್ಕಿಂತ ಜಾಸ್ತಿ ನಿಮ್ಮ ದೈಹಿಕ ಔಟ್ಪುಟ್ ಇಲ್ಲ. ಈಗ ಯಾಕಂದರೆ ನಾವೆಲ್ಲ ಜಾಸ್ತಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೇವೆ, ಮತ್ತು ನಮ್ಮ ದೈಹಿಕ ಶ್ರಮ ವ್ಯಾಯಾಮ ಎಲ್ಲ ಕಡಿಮೆ ನೋಡಿ ಈಗಿನ ದಿನದಲ್ಲಿ. ಸೊ ಹಾಗೆ ಆದಾಗ ಈ ಹೆಚ್ಚಿನ ಪ್ರಮಾಣದ ಎನರ್ಜಿ ಎಲ್ಲ ಕೊಬ್ಬಿನ ರೂಪದಲ್ಲಿ ಸ್ಟೋರ್ ಆಗ್ತದೆ. ಎಸ್ಪೆಷಲಿ ಫ್ಯಾಟಿ ಲಿವರ್ಗೆ ಇದೊಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಥರ ಫ್ಯಾಟಿ ಲಿವರ್ ಏನಾದರೂ ನಿಮ್ಮ ಹತ್ರ ಇದ್ದಾಗ ನಾವು ಡೈಲಿ ಹೈ ಕ್ಯಾಲರಿ ಕಂಟೈನಿಂಗ್ ಅಂದರೆ ಎಸ್ಪೆಷಲಿ ನಾನ್ ವೆಜ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಬಟ್ ಫಿಶ್ ಎಲ್ಲ ಒಳ್ಳೇದು ಅಂತ ಹೇಳ್ತೇವೆ ಫ್ಯಾಟಿ ಲಿವರ್ಗೆ. ಬಟ್ ಹಾಗೇನು ನಾನ್ ವೆಜ್ ಇಂದ ತೊಂದರೆ ಆಗ್ತದೆ ಅಂತ ಹೇಳೋದು ತಪ್ಪಾಗ್ತದೆ. ಯಾವುದೇ ಆಹಾರ ತಿಂದರೂ ಕೂಡ ಒಂದು ದೈಹಿಕ ಬಟ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ನಿಮಗೆ ಫೈಬರ್ಗಳು ಕೂಡ ಬೇಕಾಗ್ತದೆ. ಅಂದರೆ ಸಸ್ಯಾಹಾರದಲ್ಲಿ ಫೈಬರ್ಗಳು ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ, ನಮ್ಮಲ್ಲಿ ಸಿಗುವಂಥ ಬಸಳೆ ಇರ್ಬೋದು, ಹರಿವೆ ಇರ್ಬೋದು, ಇದರಲ್ಲೆಲ್ಲ ಈ ಗ್ರೀನ್ ಲೀಫ್ ಇರ್ತದೆ, ಜೊತೆಗೆ ಫೈಬರ್ಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಸೊ ಸಮತೋಲನ ಆಹಾರವನ್ನು ತಗೊಳ್ಬೇಕು, ಬರೀ ಒಂದನ್ನೇ ತಗೊಂಡ್ರೆ ಆಗುದಿಲ್ಲ. ಸೊ ನಮಗೆ ಪ್ರೋಟೀನ್ ಕೂಡ ಇಂಪಾರ್ಟೆಂಟ್, ಬಾಡಿಗೆ ಫ್ಯಾಟ್ ಕೂಡ ಇಂಪಾರ್ಟೆಂಟ್, ಅದೇ ರೀತಿ ಇದು ವಿಟಮಿನ್ಗಳು ಕೂಡ ಇಂಪಾರ್ಟೆಂಟ್. ಸೊ ಸಮತೋಲನ ಆಹಾರ ತಗೊಳ್ಳೋದು ಒಳ್ಳೆಯದು. ಆಗ ಹೆಪಟೈಟಿಸ್ ಬಿ ಬಗ್ಗೆ ಹೇಳ್ತಾ ಇದ್ರಿ, ಅದು ಹೇಗೆ ಒಂದು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಹೆಪಟೈಟಿಸ್ ಬಿ ಈಗ ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ತಾಯಿಯಿಂದ ಮಗುಗೆ, ಸಪೋಸ್ ತಾಯಿಗೆ ಇನ್ಫೆಕ್ಷನ್ ಇದ್ರೆ ಮಗುಗೆ ಬರುವಂಥದ್ದು. ಬಟ್ ಈಗ ಏನಂತ ಹೇಳಿದ್ರೆ, ಈಗ ಆಸ್ಪತ್ರೆಗೆ ಹೋದ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಇದನ್ನು ಟೆಸ್ಟ್ ಮಾಡ್ತಾರೆ. ಸೊ ತಾಯಿಯಿಂದ ಮಕ್ಕಳಿಗೆ ಬರದ ಹಾಗೆ ಎಲ್ಲ ರೀತಿಯ ಬರದ ಹಾಗೆ ಒಂದು ಏನು ಬೇಕು ಮಾಡಬೇಕು ಅದನ್ನೆಲ್ಲ ಆಸ್ಪತ್ರೆಗಳಲ್ಲಿ ಈಗ ಮಾಡ್ತಾ ಇದ್ದಾರೆ. ಸೊ ತಾಯಿಯಿಂದ ಮಗು ಹೋಗೋದು ಸಹ ಕಡಿಮೆ ಮಾಡ್ಬೋದು. ಸಪೋಸ್ ಈಗ ಪೇಷಂಟ್ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ, ಅಂದರೆ ಆಂಟಿನೆಟಲ್ ಚೆಕಪ್ ಅಂತ ಹೇಳ್ತೇವೆ ಗರ್ಭಿಣಿಯ. ಸೆಕೆಂಡ್, ಪ್ರೀ ಸ್ಕೂಲ್ ಚಿಲ್ಡ್ರನ್ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಣ್ಣ ಪ್ರಮಾಣ ಆಟ ಆಡುವಾಗ ಎಲ್ಲ ಸಣ್ಣ ಗಾಯಗಳಾಗೋದು, ಟೂತ್ ಬ್ರಷ್ ಶೇರ್ ಮಾಡೋದು, ಇದರಿಂದ ಕೆಲವೊಮ್ಮೆ ಸ್ಪ್ರೆಡ್ ಆಗ್ತದೆ ಅಂತ ಕೆಲವು ಸ್ಟಡೀಸ್ ಹೇಳಿದೆ. ಅದು ಇಂಡಿಯಾದಲ್ಲಿ ಕಾಮನ್ ಅಂತ ಸಹ ಹೇಳಿದ್ದಾರೆ. ಮೂರನೇದು ನೀಡಲ್ ಪ್ರಿಕ್ ಇಂಜುರೀಸ್ ಅಂತ ಹೇಳಿದ್ರೆ, ಅಶುದ್ಧ ಅಂತ ಹೇಳಿದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ನೀಡಲ್ಗಳನ್ನು ಡಿಸ್ಪೋಸೇಬಲ್ ನೀಡಲ್ಸ್ ಇಲ್ಲದ ಕಾರಣ ಆ ಟೈಮಲ್ಲಿ ನೀಡಲಿಂದ ಬರುವಂಥದ್ದು ಸಹ ಇತ್ತು. ಮತ್ತೆ ಬ್ಲಡ್, ಒಬ್ಬರಿಂದ ಒಬ್ಬರಿಗೆ ರಕ್ತದಾನ ಅಂತ ಹೇಳಿದ್ರೆ, ಈಗ ಏನಾಗ್ತದೆ ರಕ್ತದಾನವನ್ನು ಅಂತ ಹೇಳಿದ್ರೆ ಎಲ್ಲರೂ ಕಡೆ ಸ್ಕ್ರೀನ್ ಮಾಡ್ತಾರೆ. ಸೊ ಅದರಿಂದ ಹೋಗುವ ಪ್ರಮಾಣ ಸಹ ಕಡಿಮೆ ಆಗಿದೆ ಈಗ. ಸೊ ಲೈಂಗಿಕ ಸಂಪರ್ಕದಿಂದ ಸಹ ಕೂಡ ಇದು ಡಾಕ್ಟರ್, ಇನ್ನೊಂದು ಕರೆ ಇದೆ. ಹಲೋ ಹಲೋ, ಹಾಂ ಹೇಳಿ ಹೇಳಿ. ನಮಸ್ಕಾರ, ಹೇಳಿ. ಹಾಂ ಹೇಳಿ ಸರ್. ಹೇಳಿ ಕುಮಾರ್. ಇದಕ್ಕೆ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ, ಗ್ಯಾಸ್ ಅಂತ ಅಂದರೆ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ. ಇದಕ್ಕೆ ಬೇರೆ ಬೇರೆ ಥರ ಕಾರಣಗಳು ಇರ್ತದೆ. ಅಂದರೆ ಹೊಟ್ಟೆಯಲ್ಲಿ ಹುಣ್ಣಾಗೋದಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಡಿಸೀಸ್ ಆಗಲೇ ಹೇಳಿದಾಗ ಆ್ಯಸಿಡ್ ರಿಫ್ಲೆಕ್ಸ್ ಆಗುವಂಥದ್ದು, ಅದರಿಂದ ಆಗ್ಬೋದು. ಅಥವಾ ಕೆಲವೊಮ್ಮೆ ಪ್ಯಾಂಕ್ರಿಯಾಟಿಕೋ ಬಿಲಿಯರಿ ಅಂತ ಹೇಳಿದರೆ ಪ್ಯಾಂಕ್ರಿಯಾಸ್, ಮೇದೋಜಿರಕ ಮತ್ತು ಲಿವರ್ಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳಿಂದ ಸಹ ಕೂಡ ಇದು ಡಿಸ್ಪೆಪ್ಸಿ ಅಥವಾ ಗ್ಯಾಸ್ಟ್ರೈಟಿಸ್ ಉಂಟಾಗ್ಬೋದು. ಅದೇ ಈ ನೋವಿನ ಮಾತ್ರೆಗಳಿರ್ಬೋದು, ಅಥವಾ ಆಸ್ಪಿರಿನ್ ಕೂಡ 20% ಜನರಲ್ಲಿ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಉಂಟು ಮಾಡ್ತದೆ. ಇನ್ನೊಂದು ಮುಖ್ಯವಾದ ಅಂದರೆ ಫಂಕ್ಷನಲ್ ಡಿಸ್ಪೆಪ್ಸಿ ಅಂತೇಳಿ. ಫಂಕ್ಷನಲ್ ಡಿಸ್ಪೆಪ್ಸಿ ಅಂದರೆ ಯಾವುದೇ ಕಾರಣಗಳಿರೋದಿಲ್ಲ, ನೀವು ಅವರಿಗೆ ಎಂಡೋಸ್ಕೋಪಿ ಮಾಡಿ ಅಥವಾ ಬ್ಲಡ್ ಟೆಸ್ಟ್ಗಳು ಮಾಡಿ, ಕಿಡ್ನಿ ಟೆಸ್ಟ್ಗಳು ಅಂದರೆ ಕಿಡ್ನಿಯಿಂದ ಸಹ ಪ್ರಾಬ್ಲಮ್ ಇದ್ದರೆ ಸಹ ಡಿಸ್ಪೆಪ್ಸಿ ಬರ್ತದೆ. ಸೊ ಇದೆಲ್ಲ ನಾರ್ಮಲ್ ಇದ್ದರೆ ಅವರಿಗೆ ಫಂಕ್ಷನಲ್ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ. ಫಂಕ್ಷನಲ್ ಡಿಸ್ಪೆಪ್ಸಿ ಅಂತ ಹೇಳಿದರೆ ಯಾವುದೇ ರೀತಿಯ ಕಾಯಿಲೆಗಳು ಇರೋದಿಲ್ಲ,
ಬಟ್ ಈ ಥರ ಒಂದು ಸಿಂಪ್ಟಮ್ಸ್ ಇದೆ, ಇದೊಂದು ಫಂಕ್ಷನಲ್. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದನ್ನು ಸರಿ ಮಾಡ್ಬೋದು ಅಂತ ಹೇಳಿ. ಡಾಕ್ಟರ್, ಇದು ಲಿವರ್ ಸಿರೋಸಿಸ್ ಬಗ್ಗೆ ಕೇಳ್ತೇವೆ. ಲಿವರ್ ಸಿರೋಸಿಸ್ ಅಂದರೆ ಅದರ ಬಗ್ಗೆ ಅದೇ ಆಗಲೇ ಒಬ್ಬರು ವೀಕ್ಷಕರು ನಮ್ಮ ಹತ್ರ ಸಿರೋಸಿಸ್ ಬಗ್ಗೆ ಮಾತಾಡಿದ್ರು. ಸೊ ಲಿವರ್ ಸಿರೋಸಿಸ್ ಅಂತ ಹೇಳಿದ್ರೆ ಸಿರೋಸಿಸ್ ಲಿವರ್ ಇದು ನಾರುಗಟ್ಟುವಿಕೆ ಅಂತ ಹೇಳ್ತೇವೆ. ನಾರುಗಟ್ಟುವಿಕೆ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳು, ಲಿವರ್ನಲ್ಲಿರೋ ಜೀವಕೋಶಗಳೆಲ್ಲ ಸತ್ತು ಹೋಗಿ ಅದನ್ನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಿವರ್ ಸಿರೋಸಿಸ್ ಉಂಟಾದಾಗ ಒಂದು ಜಾಂಡಿಸ್ ಉಂಟಾಗ್ಬೋದು, ಕಾಲಲ್ಲಿ ಬಾವು ಬರ್ಬೋದು, ಹೊಟ್ಟೆಯಲ್ಲಿ ನೀರು ಬರ್ಬೋದು, ಬ್ಲಡ್ ವಾಂತಿ ಆಗ್ಬೋದು. ಸೊ ಇದೆಲ್ಲ ಲಿವರ್ ಸಿರೋಸಿಸ್ನ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕಾಗುತ್ತೆ. ಕೆಲವೊಮ್ಮೆ ಮೆದುಳಿನ ಅಸ್ಥಿರತೆ ಆಗ್ತದೆ. ಮೆದುಳಿನ ಅಸ್ಥಿರತೆ ಅಂತ ಹೇಳಿದ್ರೆ ದಿನದಲ್ಲಿ ಮಲಗಿರ್ತಾರೆ, ರಾತ್ರಿ ಎಚ್ಚರ ಆಗ್ತದೆ ಅವರಿಗೆ, ಕೆಲವೊಮ್ಮೆ ನಾನು ಎಲ್ಲಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಅಡ್ವಾನ್ಸ್ ಲಿವರ್ ಡಿಸೀಸ್ ಅಂದರೆ ಸಿರೋಸಿಸ್ ತುಂಬ ಜಾಸ್ತಿ ಆದಾಗ ಮೆದುಳಿನ ಮೇಲೆ ಅದರ ಪರಿಣಾಮ ಉಂಟಾಗ್ತದೆ. ಡಾಕ್ಟರ್, ಕೊನೆಯದಾಗಿ ಲಿವರ್ ಸಂಬಂಧಿತ ಕಾಯಿಲೆಗಳ ಬಗ್ಗೆ, ಅದರ ಪರಿಹಾರಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ವೀಕ್ಷಕರು? ಒಂದು ಈಗ ಫ್ಯಾಟಿ ಲಿವರ್ ಡಿಸೀಸ್ ಅಂತ ನಾನು ಆಗಲೇ ಹೇಳಿದಾಗೆ ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಈಗಿನ ಕಾಲದಲ್ಲಿ. ಸೊ ನಿಯಮಿತವಾದ ಆಹಾರ ಸೇವನೆ ಒಂದು. ಎರಡನೇದು ದೈನಂದಿನ ಜೀವನದಲ್ಲಿ 30ರಿಂದ 45 ನಿಮಿಷದ ದೈಹಿಕ ವ್ಯಾಯಾಮ, ಐದರ್ ಡೈಲಿ ನಡೆಯೋದಿರ್ಬೋದು ಅಥವಾ ಈಗ ಮಳೆಗಾಲದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಎಕ್ಸಸೈಸ್ ಮಾಡೋದಿರ್ಬೋದು. ಸೊ ಇದನ್ನೊಂದು ಮಾಡುವಂಥದ್ದು. ಮೂರನೇದು ಮದ್ಯಪಾನದ ವ್ಯಸನೆ, ಸೊ ಅದರಿಂದ ದೂರ ಇರೋದು ಒಳ್ಳೆಯದು. ಸ್ಮೋಕಿಂಗಿಂದ ಲಿವರ್ ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಸೊ ಅದರಿಂದ ಅದನ್ನು ದೂರ ಇರುವಂಥದ್ದು. ನಾಲ್ಕನೇದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಅಂದರೆ ಹೆಪಟೈಟಿಸ್ ಬಿ ಪ್ರಿವೆಂಟೇಬಲ್ ಅಂತ ಹೇಳಿದರೆ ಎಲ್ರಿಗೂ ತೊಂದರೆ ಮಾಡ್ತದೆ ಅಂತ ಇಲ್ಲ ಲಿವರಲ್ಲಿ, ಅದು ತುಂಬ ಸಮಯ ಸುಮಾರು ಜನರಿಗೆ ಇರ್ತದೆ, ಎಲ್ರಿಗೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೇಳೋದಿಲ್ಲ ನಾವು. ಸೊ ಯಾರಲ್ಲಿ ಅದು ಲಿವರಲ್ಲಿ ಡ್ಯಾಮೇಜ್ ಮಾಡ್ತದೆ ಅವರಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೇಳ್ತೇವೆ. ಬಟ್ ಇಟ್ ಇಸ್ ಪ್ರಿವೆಂಟೇಬಲ್. ಅಂದರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲೂ ಇದೆ. ಸೊ ಹಾಗಾಗಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಮಾಡಲಿಕ್ಕೆ ಸಹ ನಾವು ಸಜೆಸ್ಟ್ ಮಾಡ್ಬೋದು. ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ರೆ ಯಾರಿಗೆ ಹೆಪಟೈಟಿಸ್ ಬಿ ಇದೆಯೋ ಅವ್ರದ್ದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಸ್ ವೆಲ್ ಎಸ್ ಸ್ಪೌಸ್ ಅಂತ ಹೇಳಿದ್ರೆ ಗಂಡ ಅಥವಾ ಹೆಂಡತಿ, ಸಪೋಸ್ ಯಾರಿಗಾದ್ರೂ ಒಬ್ಬರಿಗೆ ಇದ್ದರೆ ಇನ್ನೊಬ್ಬರಿಗೆ ಅದನ್ನು ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಕೂಡ ಹೇಳ್ತೇವೆ. ಸೊ ಇವು ಲಿವರ್ನ ದೀರ್ಘಕಾಲದ ತೊಂದರೆಗಳಿಗೆ ಆಗುವಂಥದ್ದು. ಇನ್ನೊಂದು ವೈರಲ್ ಹೆಪಟೈಟಿಸ್ ಅಂತ ಕೇಳಿರ್ಬೋದು, ಹೆಪಟೈಟಿಸ್ ಎ ಮತ್ತು ಇ. ಇದು ಕಲುಷಿತ ಆಹಾರ ಮತ್ತು ನೀರಿನಿಂದ ಬರುವಂಥದ್ದು. ಸೊ ನೀರು ಒಂದು ಉತ್ತಮವಾದ ಸೋರ್ಸಿಂದ ನೀವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಫಿಲ್ಟರ್ ಇರ್ಬೋದು ಅಥವಾ ಕುದಿಸಿ ಆರಿಸಿದ ನೀರು ಇರ್ಬೋದು, ಎಸ್ಪೆಷಲಿ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಬ್ರೇಕ್ಔಟ್ಸ್ ಇದ್ದರೆ. ಸೊ ಹೆಪಟೈಟಿಸ್ ಇ ಅಥವಾ ಎ ಇದ್ದಾಗ, ಸೊ ಜಾಂಡಿಸ್ ಆದಾಗ ಅದನ್ನು ತಡೆಗಟ್ಟಲಿಕ್ಕೆ ಒಂದು ಆಹಾರ ಸಹ ಒಂದು ಉತ್ತಮ ಹೈಜಿನಿಕ್ ಜಾಗದಿಂದ ತಗೊಳ್ಳೋದ್ರಿಂದ ಇದನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇದುವರೆಗೂ ಹಲವಾರು ಲಿವರ್ ಕುರಿತಾದಂಥ ಸಂಬಂಧಿತ ಕಾಯಿಲೆಗಳ ಬಗ್ಗೆ, ಅದರ ಚಿಕಿತ್ಸೆಗಳ ಬಗ್ಗೆ ಹಲವಾರು ವಿಷಯಗಳನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ರೋಗಗಳು ಯಾವಾಗ ಹೇಗೆ ಬರ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಲಿವರ್ ಕುರಿತಾದಂಥ ಸಂಬಂಧಿತ ಕಾಯಿಲೆಗಳಲ್ಲಿ ಡಾಕ್ಟ್ರೇ ಹೇಳಿದ ಹಾಗೆ ಕೆಲವೊಂದಿಷ್ಟು ನಾವೇ ಮಾಡುವಂತಹ ಚಟಗಳಿಂದ ಆಗಿರಬಹುದು, ಆಹಾರ ಪದ್ಧತಿಗಳು ಅಥವಾ ಏನೋ ಒಂದು ಡ್ರಿಂಕ್ಸಿಂದ ಆಗಿರ್ಬೋದು ಹೆಚ್ಚಾಗಿ ಕಾಡುವಂತಹ ಈ ರೋಗ, ಲಿವರ್ ಸಂಬಂಧಿತ ರೋಗಗಳು ಹೆಚ್ಚಾಗಿ ಬರುವಂಥದ್ದು. ಇಷ್ಟೊತ್ತು 1 ಗಂಟೆಗಳ ಕಾಲ ಈ ಕುರಿತು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.